ಗಿರಿಜಾನಂದನ ನಿರಂಜನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಪ್ರಥಮವಾಗಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು, ಅದೇ ರೀತಿ ಸ್ಥಳಸಾನ್ನಿಧ್ಯ ಎಲ್ಲ ದೇವರುಗಳನ್ನು ಮನಸಾರೆ ವಂದಿಸುತ್ತಾ ನಮ್ಮ ಸ್ಥಾಪಕ ಅಧ್ಯಕ್ಷರಂತಹ ಜಗನ್ನಾಥ ಬೊಮ್ಮೆಟ್ಟಿಯವರನ್ನು ಕೂಡ, ದಿವಂಗತ ಜಗನ್ನಾಥ ಬೊಮ್ಮೆಟ್ಟಿಯವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸುತ್ತಾ, ನಮ್ಮ ಒಕ್ಕಲಿಗ ಪತ್ತಿನ ಸಹಕಾರ ಸಂಘ ಕುಂಬ್ರ ಶಾಖೆ ಇವತ್ತು ದಶಮಾನೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದೆ. ನಾವೆಲ್ಲರೂ ಕೂಡ ಇವತ್ತು ಸೇರಿದ್ದೇವೆ. 21/6/2015 ನಮ್ಮ ಈಗಿನ ಅಧ್ಯಕ್ಷರಂತಹ ಚಿದಾನಂದ ಬೈಲಾಡಿಯವರ ನೇತೃತ್ವದಲ್ಲಿ ಮತ್ತು ಆಗಿನ ಸಲಹಾ ಸಮಿತಿಯ ಅಧ್ಯಕ್ಷರಂತಹ ನಮ್ಮ ಹಿರಿಯರಾದಂತಹ ಶಿವರಾಮ ಯದ್ಯಪ್ಪೆ ಅವರ ನೇತೃತ್ವದಲ್ಲಿ ಆದಿಚುಂಚನಗಿರಿ ಸಂಸ್ಥಾನದ ಮಂಗಳೂರು ಶಾಖಾ ಮಠದ ಸ್ವಾಮೀಜಿಗಳಾದಂತಹ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಪ್ರಾರಂಭವಾದಂತಹ ನಮ್ಮ ಸಂಸ್ಥೆ ಇದೀಗ 10 ವರ್ಷವನ್ನು ಪೂರೈಸಿ 11ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತಾ ಇದೆ. ಪ್ರಾರಂಭದಲ್ಲಿ ಕುಂಬ್ರ ಶಾಖೆ ಪ್ರಾರಂಭ ಆದ ಆ ಸಂದರ್ಭದಲ್ಲಿ ಕುಂಬ್ರ ಒಂದಷ್ಟು ಗ್ರಾಮೀಣ ಭಾಗವಾದ್ದರಿಂದ ಒಂದಷ್ಟು ನಮಗೆ ಕೂಡ ಒಂದು ಆತಂಕ ಇತ್ತು. ಸಂಸ್ಥೆ ಯಾವ ರೀತಿಯಲ್ಲಿ ಮುನ್ನಡೆಯುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಒಂದಷ್ಟು ಚಿಂತೆಯನ್ನು ಮಾಡ್ತಾ ಇದ್ದೆವು. ಆದರೆ ಪ್ರಾಥಮಿಕ ಹಂತದಲ್ಲಿ ಪ್ರಥಮ ವರ್ಷದಲ್ಲೇ ಸಾಧಾರಣ 5 ಕೋಟಿ ವ್ಯವಹಾರವನ್ನು ಮಾಡಿಕೊಂಡು ಆನಂತರ ಇದೀಗ 24-25ನೇ ಸಾಲಿನಲ್ಲಿ 65 ಕೋಟಿಗಿಂತ ಮಿಕ್ಕಿ ವ್ಯವಹಾರವನ್ನು ಮಾಡಿ ನಿರಂತರವಾಗಿ 99.02% ಸಾಲ ವಸೂಲಿಯನ್ನು ಮಾಡಿಕೊಂಡು ಕೇಂದ್ರ ಸಹಕಾರ ನಮ್ಮ ಕೇಂದ್ರ ಶಾಖೆಯಿಂದ ಉತ್ತಮ ಶಾಖೆಯನ್ನು ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡು ಇದೀಗ ನಾವು ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಇವತ್ತಿನ ಸಭಾಧ್ಯಕ್ಷತೆಯನ್ನು ನಮ್ಮ ಒಕ್ಕಲಿಗ ಪತ್ತಿನ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ ಅಧ್ಯಕ್ಷರಾದಂತಹ ಚಿದಾನಂದ ಬೈಲಾಡಿ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಚಿದಾನಂದ ಬೈಲಾಡಿ ಅವರು 2015ರ ನಂತರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ನಂತರ ನಿರಂತರವಾಗಿ ನಮ್ಮ ಸಂಸ್ಥೆ ಮುನ್ನಡೆಯುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರಿಂದ ನಿರಂತರವಾಗಿ ಸಾಧನಾ ಪ್ರಶಸ್ತಿಯನ್ನು, ಅದೇ ರೀತಿ ಕಳೆದ ಬಾರಿ ಚಿನ್ನದ ಪದಕವನ್ನು ಕೂಡ ಪಡೆದುಕೊಂಡು ನಮ್ಮ ಸಂಸ್ಥೆ ಅತ್ಯಂತ ಅಭಿವೃದ್ಧಿ ಪಥದತ್ತ ಮುನ್ನಡೆಯಲಿಕ್ಕೆ ಕಾರಣಕರ್ತರು ನಮ್ಮ ಅಧ್ಯಕ್ಷರಂತ ಚಿದಾನಂದ ಬೈಲಾಡಿ ಅವರನ್ನು ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇನ್ನೋರ್ವರು ಇವತ್ತು ಮುಖ್ಯ ಅತಿಥಿಗಳಾದಂತಹ ನಮ್ಮೆಲ್ಲರ ನಾಯಕರು, ಕಳೆದ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಅದೇ ರೀತಿ ಅಭಿವೃದ್ಧಿಯ ಹರಿಕಾರ ಎನ್ನುವ ಹೆಗ್ಗಳಿಕೆಯೊಂದಿಗೆ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ನಾನು ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ಮುಖ್ಯ ಅತಿಥಿ ಶ್ರೀ ಜಯರಾಮ್ ರೈ. ಇವರು ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇದೀಗ ಕೆಯ್ಯೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಇವತ್ತು ನಮ್ಮೊಂದಿಗೆ ಅವರನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಬೇಕು ಅಂತ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ನಮ್ಮ ಒಕ್ಕಲಿಗೌಡ ಸೇವಾ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದಂತಹ ರವಿ ಮುಂಗ್ಲಿಮನೆ ಅವರು ನಿರಂತರವಾಗಿ ಅವರು ಹಿರಿಯರು ನಮ್ಮ ಸಂಘದಲ್ಲಿ, ನಮ್ಮ ಸಮುದಾಯದಲ್ಲಿ ಹೆಚ್ಚಿನ ಕೆಲಸ ಮಾಡಿಕೊಂಡು ಇವತ್ತು ಪುತ್ತೂರು ತಾಲೂಕು ಒಕ್ಕಲಿಗೌಡ ಸೇವಾ ಸಂಘದ ಅಧ್ಯಕ್ಷರಾಗಿ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅವರು ಕೂಡ ನಮ್ಮೊಂದಿಗೆ ಭಾಗವಹಿಸಲಿಕ್ಕಿದ್ದಾರೆ. ಅವರು ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ಸಂಸ್ಥೆಯ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ.
ಅದೇ ರೀತಿ ಇವತ್ತು ಒಳಮಗ್ರು ಗ್ರಾಮದ ಪ್ರಥಮ ಪ್ರಜೆ, ಒಳಮಗ್ರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂತಹ ತ್ರಿವೇಣಿ ಪಲ್ಲತ್ತಾರ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಪಂಚಾಯತ್ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅನ್ನೋ ಕೇಳ್ಕೊಂಡಾಗ ಸಂತೋಷನ ಒಪ್ಪಿಕೊಂಡು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತಮಿಳರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ನಮ್ಮ ಕುಂಬ್ರ ವರ್ತಕ ಸಂಘದ ಅಧ್ಯಕ್ಷರು. ಒಂದು ಸಂಸ್ಥೆ, ಒಂದು ಹಣಕಾಸು ಸಂಸ್ಥೆ ಅಂದಾಗ ವರ್ತಕ ಬಂಧುಗಳು ಅತ್ಯಂತ ಹೆಚ್ಚಾಗಿ ಇಂಥ ಸಂಸ್ಥೆಗಳಲ್ಲಿ ಸಂಬಂಧ ಹೊಂದುವಂಥವ್ರು ಅಂತ ನಮ್ಮ ಕುಂಬ್ರ ವರ್ತಕ ಸಂಘದ ಅಧ್ಯಕ್ಷ ಅಂತ ಶ್ರೀ ಮಹಮ್ಮದ್ ಅವರನ್ನು ಕೂಡ ನಾವು ಕೇಳಿಕೊಂಡಾಗ ಅವರು ಕೂಡ ಒಪ್ಪಿಕೊಂಡು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇನ್ನೋರ್ವರು ನಮ್ಮ ಪುರೋಹಿತರು, ಮುಖ್ಯ ಅತಿಥಿಗಳಾಗಿ ಭಾಗವಹಿಸಬೇಕು ಅಂತ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರು ಕಳೆದ 2015ರಿಂದ ನಂತರ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡಿ ನಮ್ಮ ಸಂಸ್ಥೆಯ ಏಳಿಗೆಗೆ, ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿದಂತಹ ನಮ್ಮ ಪುರೋಹಿತರಾದಂತಹ ಶ್ರೀ ಕೃಷ್ಣಕುಮಾರ್ ಉಪಾಧ್ಯಾಯ ಪಟ್ಲಮೂಳೆ ಅವರು ಕೂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ ಒಕ್ಕಲಿಗೆ ಪತ್ನ ಸಹಕಾರ ಸಂಘ ನಿಯಮಿತ ಪುತ್ತೂರು, ಇದರ ಉಪಾಧ್ಯಕ್ಷರಾದಂಥ ರಾಮಕೃಷ್ಣ UP, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಜ್ಞಾನವನ್ನು ಹೊಂದಿ ನಮ್ಮ ಸಂಸ್ಥೆಯ ಯಾವುದೇ ಒಂದು ಸಮಸ್ಯೆ ಬಂದಾಗ ಅಥವಾ ಸದಸ್ಯರಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮನವರಿಕೆ ಆಗುವ ರೀತಿಯಲ್ಲಿ ಮನಮುಟ್ಟುವಂತೆ ಮಾತಾಡಿ ಸಂಸ್ಥೆ ಏಳಿಗೆಗೆ ಅವರ ಶ್ರಮ ಕೂಡ ತುಂಬ ಇದೆ ಅಂತ ನಾನು ಹೇಳ್ತಾ, ಅವರು ಕೂಡ ಇವತ್ತು ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ನಮ್ಮೆಲ್ಲರ ಹಿರಿಯರು, ನಮ್ಮ ಒಕ್ಕಲಿಗೆ ಪತ್ನ ಸಹಕಾರ ಸಂಘ ಪುತ್ತೂರು ಇದರ ನಿರ್ದೇಶಕರು, ನಮ್ಮ ಒಕ್ಕಲಿಗೆ ಪತ್ನ ಸಹಕಾರ ಸಂಘದ ಮುಖ್ಯ ಪ್ರವರ್ತಕರು ಕೂಡ, ಅವರು ಕಾಣಿಯೂರು ಶಾಖೆಯ ಅಲ್ಲಿನ ಸಲಹಾ ಸಮಿತಿ ಅಧ್ಯಕ್ಷರು ಆದಂತಹ ಮೋಹನ್ ಗೌಡ ಇಡ್ಯಾರ್ಕ ಅವರು ಕೂಡ ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ನಿರ್ದೇಶಕರು ಶ್ರೀ ರಾಮಕೃಷ್ಣ ಗೌಡ, ಇವರು ಉಪ್ಪಿನಂಗಡಿ ಶಾಖೆಯ ಅಲ್ಲಿಯ ಸಲಹಾ ಸಮಿತಿ ಅಧ್ಯಕ್ಷರು. ಅದಲ್ಲದೆ ವಿಟ್ಲ ಶಾಖೆಯ ಅಲ್ಲಿಯ ಸಲಹಾ ಸಮಿತಿಯ ಅಧ್ಯಕ್ಷರು ಕೂಡ ಹೌದು. ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಹಿರಿಯರಾದಂಥ ನಮ್ಮ ನಿರ್ದೇಶಕರಾದಂಥ ಜಿನ್ನಪ್ಪ ಗೌಡರು ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರು ಕೂಡ ನಮ್ಮ ಒಕ್ಕಲಿಗೆ ಸಹಕಾರ ಸಂಘದ SNT ಶಾಖೆಯ ಅಲ್ಲಿಯ ಸಲಹಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದು ಸಂಸ್ಥೆಗೆ ದುಡಿತಿದ್ದಾರೆ. ಅವರು ಕೂಡ ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ನಮ್ಮ ನಿರ್ದೇಶಕರಾದಂತಹ ಸುದರ್ಶನ್ ಗೌಡ ಕಡಬ, ಇವರು ಕಡಬ ಶಾಖೆಯ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಕಡಬ ಶಾಖೆಯನ್ನು ಉತ್ತಮ ರೀತಿಯಲ್ಲಿ ಕೊಂಡೋಗಿ ಇವತ್ತು ಅಭಿವೃದ್ಧಿ ಪಥದತ್ತ ಸಾಗ್ತಾ ಇದೆ. ಅವರು ಕೂಡ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ನಮ್ಮೊಂದಿಗೆ ಇನ್ನೊಬ್ಬರು ನಿರ್ದೇಶಕರು ಪ್ರವೀಣ್ ಕುಂಟ್ಯಾನ ಅವರು ಯುವ ನಾಯಕ. ಅದೇ ರೀತಿ ನೆಲ್ಲಿಯಾಡಿ ಶಾಖೆಯ ಸಲಹಾ ಸಮಿತಿ ಅಧ್ಯಕ್ಷರು. ನೆಲ್ಲಿಯಾಡಿ ಶಾಖೆಯನ್ನು ಒಂದಷ್ಟು ಸಮಸ್ಯೆಯಿಂದಾಗ ಅದನ್ನು ಸಮರ್ಥವಾಗಿ ನಿಭಾಯಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ನಮ್ಮ ನಿರ್ದೇಶಕರು ಸತೀಶ್ ಪಾಂಬರು ಕುಂಬ್ರ ಶಾಖೆಯ ಇದೇ ಶಾಖೆಯ ಸಲಹಾ ಸಮಿತಿಯ ಉಪಾಧ್ಯಕ್ಷರು. ಅದೇ ರೀತಿ ಬೆಳ್ಳಾರೆ ಶಾಖೆಯ ಸಲಹಾ ಸಮಿತಿಯ ಅಧ್ಯಕ್ಷರು ಕೂಡ. ಅವರು ಕೂಡ ನಿರಂತರವಾಗಿ ನಮ್ಮ ಸಂಸ್ಥೆಗೆ ದುಡಿತಾ ಇವತ್ತು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರವರು ನಮ್ಮ ನಿರ್ದೇಶಕರಾದಂಥ ಸುಪ್ರೀತ್ ಮೇಡಮ್ ಅವರು ನೆಲ್ಲಿಯಾಡಿ ಶಾಖೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಿರಂತರವಾಗಿ ಸಂಸ್ಥೆಯಲ್ಲಿ ಸಕ್ರಿಯ ಕೆಲಸಗಳನ್ನು ಮಾಡ್ತಾ ಇವತ್ತು ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ನಮ್ಮ ನಿರ್ದೇಶಕರಾದಂಥ ತೇಜಸ್ವಿನಿ ಶೇಖರಗೌಡ. ತೇಜಸ್ವಿನಿ ಮೇಡಮ್ ಒಂದು ಉದ್ಯಮ ಕೂಡ ನಡೆಸಿಕೊಂಡು ಅದೇ ರೀತಿ ಅಲಂಕಾರು ಶಾಖೆಯ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಅಲ್ಲಿ ಕೂಡ ಆ ಕಾರ್ಯವನ್ನು ಕೂಡ ನೆರವೇರಿಸಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇನ್ನೋರ್ವರು ನಮ್ಮ CO ಸುಧಾಕರ್ ಅವರು
ಅವರ ಅಧಿಕಾರ ಪಡೆದುಕೊಂಡ ನಂತರ ನಮ್ಮ ಸಂಸ್ಥೆಯ ವೇಗ ಒಂದಷ್ಟು ವೇಗವನ್ನು ಪಡೆದುಕೊಂಡಿತು. ಅವರು ಎಲ್ಲರೊಟ್ಟಿಗೆ ಒಳ್ಳೆಯ ಒಂದು ಸಂಬಂಧಗಳನ್ನು ಇಟ್ಟುಕೊಂಡು ಒಂದು ಸಂಸ್ಥೆಯನ್ನು ಯಶಸ್ವಿ ಪಥದತ್ತ ಮುನ್ನಡೆಯಲಿಕ್ಕೆ ಆದಂತಹ ನಮ್ಮ CEO ಸುಧಾಕರ್ ಸರ್ ಅವರು ಕೂಡ ಇವತ್ತು ನಮ್ಮೊಂದಿಗೆ, ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಕುಂಬ್ರಾ ಶಾಖೆಯ ಮ್ಯಾನೇಜರ್ ಆದಂತಹ ಹರೀಶ್ ಅವರು, ಪ್ರಥಮವಾಗಿ ದಿನೇಶ್ ಅವರು ಇಲ್ಲಿ ಕಾರ್ಯನಿರ್ವಹಿಸಿದ್ರು ಕೂಡ ಇದೀಗ ಕಳೆದ 3 ವರ್ಷದಿಂದ ನಮ್ಮ ಹರೀಶ್ ಅವರು ಇಲ್ಲಿಯ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಹರೀಶ್ ರವರು ಇಲ್ಲಿಯ ಎಲ್ಲ ಗ್ರಾಹಕರೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ಜನಸ್ನೇಹಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕುಂಬ್ರಾ ಶಾಖೆ ಒಂದಷ್ಟು ಬೆಳವಣಿಗೆ ಆಗಿದೆ ಅನ್ನುವ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ಅವರ ಪಾತ್ರ ಕೂಡ ತುಂಬಾ ಇದೆ ಅಂತ ಹೇಳ್ತಾ ಮ್ಯಾನೇಜರ್ ಆದಂತಹ ಹರೀಶ್ ರವರು ಇವತ್ತು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವತ್ತು ನಮ್ಮೊಂದಿಗೆ ಹಿರಿಯರಾದಂತಹ ನಮ್ಮ ಇಲ್ಲಿ 2015ರಲ್ಲಿ ನಮ್ಮ ಶಾಖೆ ಪ್ರಾರಂಭ ಆದಾಗ ಸಲಹಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಆ ನಂತರ ನಿರಂತರವಾಗಿ ಸಲಹಾ ಸಮಿತಿಯ ಸದಸ್ಯರಾಗಿದ್ದುಕೊಂಡು ನಮ್ಮ ಈ ಕುಂಬ್ರಾ ಶಾಖೆಯ ಏಳಿಗೆಗೆ ಶ್ರಮಿಸಿದವರು ನಮ್ಮ ಹಿರಿಯರಾದಂತಹ ಶಿವರಾಮ ಯದ್ಯಪ್ಪೇಗೌಡರವರು. ಅವರು ಕೂಡ ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಸಭೆಯಲ್ಲಿ ಉಪಸ್ಥಿತಕ್ಕಂತಹ ನಮ್ಮ ಹಿರಿಯರು, ಅದೇ ರೀತಿ ಕೃಷಿಯಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತಹ ನಮ್ಮ ಕಡಮಜಾಲು ಸುಭಾಷ್ ರೈ ಅವರು ಕೂಡ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಒಕ್ಕಲಿಗೌಡ ಸೇವಾ ಸಂಘ ಮಹಿಳಾ ಸಂಘದ ಅಧ್ಯಕ್ಷ ಅಂತ ವಾರಿಜ ಮೇಡಮ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಕಟ್ಟಡ ಮಾಲೀಕರಾದಂತಹ ಪರಮೇಶ್ವರ್ ಅವರಿದ್ದಾರೆ. ಅದೇ ರೀತಿ ಎಲ್ಲ ಸಲಹಾ ಸಮಿತಿಯ ಸದಸ್ಯರು ತಾವೆಲ್ಲರೂ ಇದ್ದೀರಿ. 10 ನಮ್ಮ ಶಾಖೆಯ ಸಲಹಾ ಸಮಿತಿಯ ಸದಸ್ಯರಿದ್ದೀರಿ. ಅದೇ ರೀತಿ ಕುಂಬ್ರಾ ಶಾಖೆಯ ಸಲಹಾ ಸಮಿತಿಯ ಸದಸ್ಯರಿದ್ದೀರಿ. ಅದೇ ರೀತಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿದ್ದೀರಿ. ತಮ್ಮೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಇವತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಇವತ್ತು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವತ್ತು ನಮ್ಮ ಇಡೀ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಎಲ್ಲ ಗ್ರಾಹಕ ಬಂಧುಗಳು ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಆಗಿದೆ ಅಂತ ಹೇಳ್ತಾ ನನ್ನ ಸ್ವಾಗತ ಭಾಷಣ ಮುಗಿಸಿದ್ದೇನೆ. ವಂದನೆಗಳು. ಎಲ್ಲ ದೈವದೇವರುಗಳನ್ನು ಮನಸಾರ ಸ್ಮರಣೆ ಮಾಡಿಕೊಂಡು ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂದಿರುವ ಎಲ್ಲ ಗೌರವಾನ್ವಿತ ಸಭಾಸದರೇ, ಇವತ್ತು ಕುಂಬ್ರಾ ಶಾಖೆ 10ನೇ ವರ್ಷವನ್ನು ಆಚರಿಸಿ 11ನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭ. ಸಹಕಾರಿ ಅಂದಾಗ ನೆನಪಾಗೋದು ಮೊಲಹಳ್ಳಿ ಈಶ್ವರಯ್ಯರು. ಸುಮಾರು 117 ವರ್ಷದ ಹಿಂದೆ 1909ರಲ್ಲಿ ಪುತ್ತೂರಲ್ಲಿ ಪ್ರಥಮ ಸಹಕಾರಿ ಸಂಘವನ್ನು ಸ್ಥಾಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ಟೌನ್ ಬ್ಯಾಂಕನ್ನು ಪ್ರಾರಂಭಿಸುವ ಮೂಲಕ ಅದರೊಟ್ಟಿಗೆ ಜೊತೆಯಾಗಿ DCC ಬ್ಯಾಂಕನ್ನು ಪ್ರಾರಂಭ ಮಾಡುವ ಮೂಲಕ ಪುತ್ತೂರಲ್ಲಿ ಪ್ರಥಮ ಸಹಕಾರಿ ಸಂಘ ದಕ್ಷಿಣ ಕನ್ನಡದಲ್ಲಿ ಪ್ರಾರಂಭ ಆಗಿದ್ದರೆ ಇದು ಪುತ್ತೂರಲ್ಲಿ ಅನ್ನೋದನ್ನು ನಮಗೆ ಸಂತೋಷದ ವಿಚಾರ. ಆನಂತರ DCC ಬ್ಯಾಂಕ್ ಮಂಗಳೂರಿಗೆ ಹೋಯಿತು, ಅದರ ಪ್ರಥಮ ಶಾಖೆ ಪುತ್ತೂರಲ್ಲಿ ಆಯಿತು. ಹೀಗೆ ಬೆಳೆದು ಬಂದಂತಹ ಈ ಸಹಕಾರಿ ಸಂಘ ಎಲ್ಲ ಸಮುದಾಯದಲ್ಲಿ ಎಲ್ಲ ಸಂಘಟನೆಗಳಲ್ಲಿ ಇವತ್ತು ಸಹಕಾರಿ ಸಂಘ ಎಲ್ಲ ಆಗ್ತಾ ಇದೆ. ಬಹುಶಃ ಸಹಕಾರಿ ಸಂಘದ ಕಾನೂನು ಬರುವ ಮೊದಲೇ ಸಹಕಾರಿ ಸಂಘವನ್ನು ಸ್ಥಾಪಿಸಿದ್ದು ಪುತ್ತೂರಲ್ಲಿ. ಈ ಹಿನ್ನೆಲೆಯಲ್ಲಿ ಒಕ್ಕಲಿಗೌಡ ಸಂಘ ಸುಮಾರು 100 ವರ್ಷದ ಹಿಂದೆನೇ ಪ್ರಾರಂಭ ಆಗಿದ್ದರೂ ಕೂಡ ಅಧಿಕೃತವಾದ ಒಂದು ಬೈಲಾದೊಂದಿಗೆ DV ಸದಾನಂದಗೌಡರ ಶಾಸಕರಾಗಿದ್ದಾಗ
ಒಂದು ಪ್ರಾರಂಭ ಆಗುವಂಥ ಅವಕಾಶ ಆಯಿತು. 2000 ಇಸವಿಯಲ್ಲಿ ನೂತನ ಬೈಲಾದೊಂದಿಗೆ ಸಂಘ ಚಾಲನೆ ದೊರೆಯಿತು. ಶ್ರೀಯುತ ಮೋಹನ್ ಗೌಡರ ಅಧ್ಯಕ್ಷತೆಯಲ್ಲಿ ಸಂಘ ಪ್ರಾರಂಭ ಆಯಿತು. ಆದರೂ ಕೂಡ ಸಂಘಟನೆಯ ನಿಟ್ಟಿನಲ್ಲಿ ಎಲ್ಲೋ ಒಂದು ಕೊರತೆ ಕಾಣ್ತಾ ಇರುವಾಗ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಸಿ ಪಿ ಜಯರಾಮರು ಇರ್ಬೋದು, ಕೆಮ್ಮಾರ ಬಾಲಕೃಷ್ಣರು ಇರ್ಬೋದು, ಗುಂಡಿ ಅಣ್ಣೇಗೌಡರು ಇರ್ಬೋದು, ಸಂಜೀವ ಮಟ್ಟಂದೂರು ಇರ್ಬೋದು, ಇವರೆಲ್ಲರ ಮಾರ್ಗದರ್ಶನದೊಂದಿಗೆ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದರೆ ನಮ್ಮ ಸಂಘಟನೆಗೆ ಸುಲಭ ಆಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ 2002ರಲ್ಲಿ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಾರಂಭ ಮಾಡಲಾಯಿತು. ಪ್ರಾರಂಭದ ಹಂತದಲ್ಲಿ ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು, ಈಗಲೂ ನನಗೆ ನೆನಪಿದೆ, ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು ಸಹಕಾರಿ ಸಂಘವನ್ನು ಪ್ರಾರಂಭಿಸಬೇಕು ಅನ್ನುವಾಗ 3 ತಿಂಗಳಲ್ಲಿ 100 ರೂಪಾಯಿಯ 300 ಸದಸ್ಯರನ್ನು ಮಾಡಬೇಕು ಅನ್ನೋ ನಿಯಮ ಇತ್ತು. ದುರದೃಷ್ಟವಶಾತ್ 3 ತಿಂಗಳಲ್ಲಿ 100 ಮೆಂಬರನ್ನು ಕೂಡ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಧೈರ್ಯ ಇರಲಿಲ್ಲ ಅವಾಗ, ದುಡ್ಡು ಕೊಟ್ಟರೆ ಎಲ್ಲಿಯೋ ತಿಂತಾರೆ ಅಂತ. ನಂತರ ಅದನ್ನು ಮತ್ತೆ ರಿನ್ಯೂವಲ್ ಮಾಡಿ ಮತ್ತೆ 6ನೇ ತಿಂಗಳಿಗೆ ಆಗುವಾಗ ಒಟ್ಟು ಸಹಕಾರಿ ಸಂಘವನ್ನು 2/9/2002ರಲ್ಲಿ ಪುತ್ತೂರು ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಕುರಿಂಜಿ ವೆಂಕಟರಮಣಗೌಡರ ಸಾನ್ನಿಧ್ಯದಲ್ಲಿ ಸ್ವಾಮೀಜಿಗಳ ದಿವ್ಯ ಉಪಸ್ಥಿತಿಯೊಂದಿಗೆ ಪ್ರಥಮ ಶಾಖೆಯನ್ನು ಪುತ್ತೂರಲ್ಲಿ ಪ್ರಾರಂಭ ಮಾಡಲಾಯಿತು. ಜಗನ್ನಾಥ ಬೊಮ್ಮೆಟ್ಟಿಯವರು ಸ್ಥಾಪಕ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿದರು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ತನ್ನದೇ ಆದ 5 ವರ್ಷದವರೆಗೆ ಡಿವಿಡೆಂಡ್ಗಳನ್ನು ಕೊಡದೆ ಸಹಕಾರಿ ಸಂಘವನ್ನು ಮುಂದುವರಿಸ್ತಾ ಬಂದು 2009ರಲ್ಲಿ ಕಡಬದಲ್ಲಿ ಪ್ರಥಮ ಶಾಖೆಯನ್ನು 2ನೇ ಶಾಖೆಯನ್ನು ತೆಗೆಯುವಂಥ ಕೆಲಸ ಆಯಿತು. ನಂತರ ನಿಧಾನವಾಗಿ ಅದಕ್ಕೆ ವೇಗ ದಕ್ಕಿತು. 2009ರಲ್ಲಿ ಕಡಬ, 2011 ಉಪ್ಪಿನಂಗಡಿ, 2014 ನೆಲ್ಲಿಯಾಡಿ, 2015ಕ್ಕೆ ಬರುವಾಗ ಕುಂಬ್ರಕ್ಕೆ ಬಂದೆವು. ಇವತ್ತು 10 ವರ್ಷ ಆಗ್ತದೆ. 2020ರ ನಂತರ ನಿರಂತರವಾಗಿ 20, 21, 22, 23, 24 ವರ್ಷಗಳಲ್ಲಿ ನಿರಂತರವಾಗಿ 5 ಶಾಖೆಗಳನ್ನು ತೆರೆಯುವ ಮೂಲಕ ಇವತ್ತು 10 ಶಾಖೆಗಳನ್ನು ಮಾಡಿಕೊಂಡೇ ಹೋಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಪ್ರಾರಂಭದ ಹಂತದಲ್ಲಿ ಕುಂಬ್ರ ಶಾಖೆಯ ಬಗ್ಗೆ ಮಾತಾಡೋದಿದ್ದರೆ ಕುದ್ಕುಲ್ಲಿ ಸುಬ್ಬೇಗೌಡರು ಕೂಡ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಅವರ ಮಗ ಇವತ್ತು ಪ್ರಕಾಶ್ ರವರು ನಮ್ಮೊಡನೆ ಇದ್ದಾರೆ. ಅವರನ್ನು ಕುದ್ಕುಲ್ಲಿ ಸುಬ್ಬೇಗೌಡರನ್ನು ಕೂಡ ಇವತ್ತಲ್ಲಿ ನೆನಪಿಸುತ್ತಾ, ನಂತರದ ದಿನಗಳಲ್ಲಿ ನಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬಲಾಢ್ಯರಿದ್ದ ವ್ಯಕ್ತಿ ಬೇಕು ಅಂತ ಹೇಳಿ ಶಿವರಾಮಗೌಡರನ್ನು ಆಯ್ಕೆ ಆಯಿತು. ನನ್ನ ಭಾವ ಅಂತ ಹೇಳಿದರೆ ಈಗ ಮೋಹನ್ ಗೌಡ್ರ ಭಾವನ ನಾನು ಭಾವನ ಅಂತ ಚರ್ಚೆಗೆ ಬರ್ತದೆ. ಅವರ ನೇತೃತ್ವದಲ್ಲಿ ನಿರಂತರವಾಗಿ ಸಂಸ್ಥೆ ಉತ್ತಮ ಬೆಳವಣಿಗೆಯನ್ನು ಮಾಡ್ತಾ ಬಂದು ಈಗ ಪ್ರಸ್ತುತ ಒಟ್ಟು 10 ಶಾಖೆಗಳಲ್ಲಿ ಸುಮಾರು 7,500ಕ್ಕಿಂತಲೂ ಜಾಸ್ತಿ ಸದಸ್ಯರಿದ್ದು ಸುಮಾರು 4 ಕೋಟಿಗಳಿಂದ ಪಾಲು ಬಂಡವಾಳವಿದ್ದು ವ್ಯವಹಾರವನ್ನು ಮಾಡ್ತಿರುವಂಥ ಈ ಸಂಸ್ಥೆ 2024, 25 ಮತ್ತು 26ರ ವರ್ಷದ ಇನ್ನು ಕಾಲಿಡುವಂಥ ಸಂದರ್ಭದಲ್ಲಿ 11ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾವು. ಕುಂಬ್ರ ಶಾಖೆಯನ್ನು ಪ್ರಾರಂಭ ಮಾಡುವಾಗ ಎಲ್ಲಿ ಶಾಖೆ ಪ್ರಾರಂಭಿಸುವುದು ಅಂತ ಚರ್ಚೆಗೆ ಬಂದಾಗ ಶಿವರಾಮಗೌಡರಲ್ಲಿ ಆಯ್ಕೆ ಮಾಡಿದ್ದು ಪರಮೇಶ್ವರ ಗೌಡರ ಕಟ್ಟಡ ಇದೆ, ಅಲ್ಲಿ ಮಾಡುವ ಅಂತ. ನಮಗೆ ಈಶ್ವರನ ಅನುಗ್ರಹ ಸಿಕ್ಕಿದಾಗೆ ಆಗಿದೆ. ಪರಮೇಶ್ವರರ ಮೂಲಕ ನಮ್ಮ ಸಂಘಟನೆ ಇವತ್ತು ಮತ್ತಷ್ಟು ಬೆಳೆದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಸುಮಾರು DCC ಬ್ಯಾಂಕಿನಿಂದ 3 ಬಾರಿ ಗೌರವವನ್ನು ಪಡ್ಕೊಳ್ಳುವ ಮೂಲಕ, ಕಳೆದ ವರ್ಷ ಚಿನ್ನದ ಪದಕವನ್ನು ಪಡ್ಕೊಳ್ಳುವ ಮೂಲಕ ನಾವು ಗೌರವವನ್ನು ಹೆಚ್ಚಿಸಿಕೊಂಡಿದ್ದೇವೆ. ಕಳೆದ ವರ್ಷದ ಒಂದು ಲೆಕ್ಕಾಚಾರ ಅಂಕಿಅಂಶದ ಪ್ರಕಾರ ಒಟ್ಟು ವ್ಯವಹಾರ ಕಳೆದ ವರ್ಷ 24-25ರಲ್ಲಿ ವ್ಯವಹಾರ, 23-24ರಲ್ಲಿ 542 ಕೋಟಿ ವ್ಯವಹಾರವನ್ನು ಮಾಡಿದ್ದು, ಒಂದು ವರ್ಷದಲ್ಲಿ 202 ಕೋಟಿ ಜಾಸ್ತಿ ವ್ಯವಹಾರವನ್ನು ಮಾಡಿ 744 ಕೋಟಿ ವ್ಯವಹಾರವನ್ನು ಮಾಡುವಲ್ಲಿಗೆ ಈ ಸಂಸ್ಥೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ನಾವು 10 ಶಾಖೆಗಳಿದ್ದರೂ ಕೂಡ ಪ್ರತಿ ಶಾಖೆಗಳಿಗೆ ಕೂಡ ಟಾರ್ಗೆಟ್ ಅನ್ನು ಕೊಡ್ತೇವೆ ಪ್ರತಿ ವರ್ಷ. ಈ ವರ್ಷ ಕಳೆದ ಆರ್ಥಿಕ ವರ್ಷದಲ್ಲಿ ಒಟ್ಟು 10 ಶಾಖೆಗಳಿಗೆ ಒಟ್ಟಾಗಿ
23,80,00,000 ಡೆಪಾಸಿಟ್ ಮಾಡಬೇಕು ಅಂತ ಟಾರ್ಗೆಟ್ ಅನ್ನು ಕೊಟ್ಟದ್ದನ್ನ ಎಲ್ಲ ಸಲಹಾ ಸಮಿತಿಯ ಮತ್ತು ಆಡಳಿತ ಮಂಡಳಿಯ ಮತ್ತು ಸಿಬ್ಬಂದಿಗಳ ಪ್ರಾಮಾಣಿಕ ಪ್ರಯತ್ನದಿಂದ ಕಳೆದ ವರ್ಷದ ಅವಧಿಯಲ್ಲಿ 35 ಕೋಟಿಗಿಂತಲೂ ಮಿಕ್ಕಿ ಡೆಪಾಸಿಟ್ ಅನ್ನ ಕಲೆಕ್ಷನ್ ಮಾಡುವಂತ ವ್ಯವಸ್ಥೆ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಹಾಗೆ ಸಾಲ ಕೂಡ 23,40,00,000 ಸಾಲವನ್ನು ನೀಡಬೇಕು ಅಂತ ಕಳೆದ ವರ್ಷ ಟಾರ್ಗೆಟ್ ಅನ್ನು ಕೊಟ್ಟಿದ್ದೆವು. ಅದನ್ನು ಕೂಡ ಎಲ್ಲರೂ ಮೀರಿ 37,87,00,000 ಸಾಲವನ್ನು ಕಳೆದ ವರ್ಷ ಕೊಟ್ಟಂತ ವ್ಯವಸ್ಥೆ ಆಗಿದೆ. ಒಟ್ಟು ಸಾಲ ವಸೂಲಾತಿಯಲ್ಲಿ ಕೂಡ ನಾವು ಹಿಂದೆ ಬೀಳಿಲ್ಲ. ಆದ ಕಾರಣ ಇವತ್ತು ಚೆನ್ನಾಗಿ ನಡೀತಾ ಉಂಟು ಅಂತ ನಾನು ಹೇಳ್ಬೋದು. ಸಾಲ ವಸೂಲಾತಿಯಲ್ಲಿ ಕೂಡ ಸ್ಪರ್ಧಾತ್ಮಕ ರೀತಿಯಲ್ಲಿ ನಮ್ಮ ಎಲ್ಲ ಶಾಖೆಗಳು ಕೂಡ ಕೆಲಸ ನಿರ್ವಹಿಸ್ತಾ ಇದೆ. ಕಳೆದ ವರ್ಷದ ಸಾಲ ವಸೂಲಾತಿ 19.18% ಸಾಲ ವಸೂಲಾತಿಯನ್ನು ಮಾಡಿ ದಾಖಲೆಯ ಸಾಲ ವಸೂಲಾತಿಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಕುಮ್ರಾ ಶಾಖೆಗೆ ಸಂಬಂಧಪಟ್ಟಂತೆ ಹೇಳುದಿದ್ರೆ ಕಳೆದ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ 65,60,00,000 ಟರ್ನ್ ಓವರ್ ಅನ್ನ ಮಾಡಿ 23-24ನೇ ವರ್ಷಕ್ಕಿಂತ 18 ಕೋಟಿ ಹೆಚ್ಚು ಟರ್ನ್ ಓವರ್ ಮಾಡುವ ಮೂಲಕ ಉತ್ತಮ ಸಾಧನೆ ಮಾಡಿದೆ. ಅದರೊಟ್ಟಿಗೆ ಡೆಪಾಸಿಟ್ ಅನ್ನ ಟಾರ್ಗೆಟ್ ಕೊಟ್ಟದ್ದು 2,10,00,000 ಟಾರ್ಗೆಟ್ ಕೊಟ್ಟದ್ದನ್ನ 3,85,00,000 ಸಾಲ ಡೆಪಾಸಿಟ್ ಕಲೆಕ್ಷನ್ ಮಾಡುವ ಮೂಲಕ ಅದರಲ್ಲಿ ಕೂಡ ಉನ್ನತಿಯನ್ನು ತೋರಿಸಿದೆ. ಸಾಲ ಕೂಡ 1,95,00,000 ಸಾಲ ನೀಡಬೇಕು ಅಂತ ನಾವು ಟಾರ್ಗೆಟ್ ಅನ್ನು ಕೊಟ್ಟಂತ ಕುಮ್ರಾ ಶಾಖೆ ಕಳೆದ ವರ್ಷದಲ್ಲಿ 2,12,00,000 ಸಾಲವನ್ನು ಕೊಡುವ ಮೂಲಕ ಕೂಡ ಒಟ್ಟು ಪ್ರೋಗ್ರೆಸ್ ಎನ್ನ ಬಗ್ಗೆ ಅಂಕಿಅಂಶ ಹೇಳೋದಕ್ಕೆ ನಮ್ಮ ಉಪಾಧ್ಯಕ್ಷರು ಯಾವಾಗಲೂ ಹೇಳ್ತಾ ಇದ್ದಾರೆ. ಪ್ರೋಗ್ರೆಸ್ ಅಂದ್ರೆ ಎಷ್ಟು ಬರ್ತಾ ಅಂದ್ರೆ 36% ಪ್ರೋಗ್ರೆಸ್ ಅನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಕುಮ್ರಾ ಶಾಖೆಯ ರಿಕವರಿ, ಒಟ್ಟು ಶಾಖೆಗಳ ರಿಕವರಿ 99.18 ಇದ್ರೆ ಕುಮ್ರಾ ಶಾಖೆ ಅದಕ್ಕೆ ಪಾಲು ಕೊಟ್ಟಿದೆ. ಅದರ ಸಾಧನೆ 93.03 ಸಾಲ ವಸೂಲಿಯನ್ನು ಮಾಡೋದಕ್ಕೆ ನಮ್ಮ ಒಟ್ಟು ಸಂಘಟನೆಗೆ ಸಹಕಾರ ನೀಡಿದೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಹೀಗೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂತಹ ಈ ಸಂಸ್ಥೆ ಇವತ್ತು ಕುಮ್ರಾ ಶಾಖೆ 10ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದೆ. 99.03 ರಿಕವರಿಯನ್ನು ಈ ಶಾಖೆ ಮಾಡಿಕೊಂಡಿದೆ. ನಾವು ವಾರ್ಷಿಕ ದಿನವನ್ನು, ಪ್ರಾರಂಭದ ದಿನವನ್ನು ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಪ್ರತಿ ಶಾಖೆಗಳಲ್ಲಿ ಕೂಡ ಪ್ರಾರಂಭದ ದಿನವನ್ನು ಧಾರ್ಮಿಕ ವಿನಿಯೋಗಗಳಿಂದ ಮಾಡ್ತಾ ಇದ್ದೇವೆ. ಒಂದು 10ನೇ ವರ್ಷಕ್ಕೆ ಬಂದಾಗ ಅದೊಂದು ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೇವೆ. ಎಲ್ಲ ಶಾಖೆಗಳು ಕೂಡ ಆಯಾಯ ವರ್ಷದ ಬೆಳವಣಿಗೆಗೆ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಬೆಳವಣಿಗೆಗೆ ಪೂರಕವಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇವತ್ತು ಕುಮ್ರಾ ಶಾಖೆಯಲ್ಲಿ ಈಗಾಗಲೇ ಬೆಳಿಗ್ಗೆ ಲಕ್ಷ್ಮೀ ಪೂಜೆ ಮತ್ತು ಗಣಹೋಮವನ್ನು ಮುಗಿಸಿ ಶ್ರೀಯುತ ಕೃಷ್ಣಕುಮಾರ್ ಉಪಾಧ್ಯಾಯರ ನೇತೃತ್ವದಲ್ಲಿ ಕಳೆದ ಪ್ರಾರಂಭ ಆದಂದಿನಿಂದ ಅವರೇ ಇಲ್ಲಿ ನೇತೃತ್ವವನ್ನು ವಹಿಸ್ತಾರೆ. ಅವರ ಮೂಲಕ ಧಾರ್ಮಿಕ ಕ್ರಿಯಾ ಭಾಗವನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಆಡಳಿತ ಮಂಡಳಿಯ ಬಗ್ಗೆ ಹೇಳೋದಿದ್ರೆ ಕೂಡ 12 ಜನ ಆಡಳಿತ ಮಂಡಳಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. UP ರಾಮಕೃಷ್ಣರು ಇರ್ಬೋದು, ರಾಮಕೃಷ್ಣ ಗೌಡರು ಇರ್ಬೋದು, ಜಿನ್ನಪ್ಪ ಗೌಡ ಮಲ್ವೇಲು, ಸುದರ್ಶನ್ ಗೌಡ, ಸಂಜೀವಗೌಡ ಕುದಲು, ಸತೀಶ್ ಪಾಂಬಾರ್, ಪ್ರವೀಣ್ ಕುಂಟಿಯಾಣ, ಲೋಕೇಶ್ ಚಾಕೋಡೆ, ತೇಜಸ್ವಿನಿ ಕಟ್ಟಬಣ್ಣಿ, ಸುಪ್ರೀತಾ ರವಿಚಂದ್ರ ಇವರೆಲ್ಲರ ಸೂಕ್ತ ಮಾರ್ಗದರ್ಶನ ಮತ್ತು ಒಂದು ಸಹಕಾರದಿಂದ ಇಂತಿಷ್ಟು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗಿದೆ ಅಂತ ನನಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ಶಾಖೆಯ ಬಗ್ಗೆ ಮಾತಾಡೋದಿದ್ರೆ ಇದರ ಪ್ರಥಮ ಮ್ಯಾನೇಜರ್ ಆಗಿ ದಿನೇಶ್ ರವರು ಇಲ್ಲಿ ಕೆಲಸ ನಿರ್ವಹಿಸಿದರು. ಸುಮಾರು ವರ್ಷ ಕೆಲಸ ಮಾಡಿ ನಂತರ ಉಪ್ಪಿನಂಗಡಿಗೆ ಹೋಗಿ ಇವತ್ತು ವಿಟ್ಲದ ನೂತನ ಶಾಖೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾನು ಅವರು ಶಾಖಾ ಮ್ಯಾನೇಜರ್ ಆಗಿದ್ದಾಗ ಒಂದು ಪ್ರಸ್ತಾಪವನ್ನು ಅವತ್ತು ಮಾಡಿದ್ದೆ. ಅವರು ಸ್ಟಿಲ್ ಬ್ಯಾಚುಲರ್, ಇವತ್ತು ಕೂಡ ಬ್ಯಾಚುಲರ್ ಆಗಿ ಇದ್ದಾರೆ. ಯಾರಾದರೂ ಸಂಬಂಧ ಇದ್ದರೆ ಖಂಡಿತ ಹುಡುಕಬಹುದು. ಅವರೊಟ್ಟಿಗೆ ಈ ಶಾಖೆಯಲ್ಲಿ ಕಾವ್ಯರವರು ಕೆಲಸ ಮಾಡಿದ್ದಾರೆ, ಹರಿನಾಕ್ಷಿ ಅವರು ಕೆಲಸ ಮಾಡಿದ್ದಾರೆ, ಶಿವಕುಮಾರ್ ಕೂಡ ಕೆಲಸ ಮಾಡಿದ್ದಾರೆ. ಈಗ ಪ್ರಸ್ತುತ ಈ ಶಾಖೆಯಲ್ಲಿ ಹರೀಶ್ ರವರು ಹೋಗಿದಾರ, ಯಾವಾಗಲೂ ನಗುಮುಖದಿಂದ ಸೇವೆಯನ್ನು ಕೊಡ್ತಾ ಇರುವಂಥದ್ದು. ಅವ್ರದ್ದು ದೊಡ್ಡ ಸಮಸ್ಯೆ ಏನು ಅಂದರೆ ಏನಾದರೂ ಅವರಿಗೆ ಡೌಟ್ ಬಂದರೆ ಒಂದು 10 ನಿಮಿಷ ನಾವು ಮಾತಾಡಬೇಕಾಗ್ತದೆ. ಅವರಿಗೆ ಡೌಟ್ ಕ್ಲಿಯರ್ ಆಗುವವರೆಗೆ ಅದನ್ನು ಬಿಡುವುದೇ ಇಲ್ಲ. ಅಂತ ಜಾಯಮಾನದ ಹರೀಶ್ ರವರು ಈ ಶಾಖೆಯ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಯಾವಾಗಲೂ ನಗುಮುಖದಿಂದ ಸೇವೆ ಕೊಡುವಂಥ ಶ್ರೀಮತಿ ಸಂಧ್ಯಾ
ಎಲ್ಲಿದ್ದೀರಿ? ಶಾಖೆ ಕೊಡುವಂಥ ಸಂಧ್ಯಾರವರು ಇದ್ದಾರೆ. ಮತ್ತೆ ಇದನ್ನು ಅಪ್ಪಿಕೊಂಡಿರುವಂತಹ ದಿನೇಶ್ರವರು, ಅವರಿಗೆ ಎಷ್ಟು ಬೇಜಾರಾಗ್ತದೆ. ಇಲ್ಲಿ ಬೆಳಿಗ್ಗೆ ನಾವು ಬರುವಾಗ ಮಳೆ ಬರ್ತಾ ಇತ್ತು. ಸರ್ ಇವತ್ತು ಮಳೆ ಬರ್ತದ ಅಂತ ಅವರು ಬೇಜಾರದಿಂದ ಹೇಳ್ತಾರಂತೆ, ಮಳೆ ಬಂದರೆ ಏನು ಮಾಡೋದು ಅಂತ. ಆ ರೀತಿ ಒಪ್ಪಿಕೊಂಡು ಮಾಡುವಂಥ ದಿನೇಶ್ರವರು ಎಲ್ಲರಿಗೂ ಇಲ್ಲಿ ಚಿರಪರಿಚಿತರು ಅಂತ ಅಟೆಂಡರನ್ನು ಹೊಂದಿದೆ. ಮತ್ತು ಅನುರಾಜ್ ಮತ್ತು ಅಶ್ವತ್ಥಮ್ಮ ಪಿಗ್ಮಿ ಕಲೆಕ್ಟರನ್ನು ಹೊಂದಿದೆ. ಈ ಮೂಲಕ ಈ ಶಾಖೆ 15 ಮಂದಿ ಸಲಹಾ ಸಮಿತಿಯವರನ್ನು ಕೂಡ ಹೊಂದಿಕೊಂಡು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಪ್ರತ್ಯೇಕವಾಗಿ ಗುರುತಿಸಲಿಕ್ಕಿದೆ. ಲೋಕೇಶ್ ಚಾಕೋಟೆ ಇರ್ಬೋದು, ಸತೀಶ್ ಪಾಂಬ್ ಇವರನ್ನು ನಾವು ಯಾವಾಗಲೂ ಹೇಳಿಕೊಂಡು, ಲೋಕೇಶ್ ಚಾಕೋಟೆ ಮಠದ ಅಧ್ಯಕ್ಷರಾಗಿ ಮತ್ತು ಸತೀಶ್ ಪಾಂಬರು ಉಪಾಧ್ಯಕ್ಷರಾಗಿ, ಅವರು ಒಂದು ರೀತಿಯಲ್ಲಿ ಜೋಡೆತ್ತುಗಳು. ಬೆಲ್ಲಾರಿಗೆ ಹೋಗುವಾಗ ಅಧ್ಯಕ್ಷರು ಸತೀಶ್ ಪಾಂಬರು, ಉಪಾಧ್ಯಕ್ಷರು ಲೋಕೇಶ್. ಹಾಗೆ ಅವರ ಜೋಡೆತ್ತುಗಳಂತ ಕರೆಯುವುದುಂಟು. ಅಂತ ಒಂದು ಜೋಡೆತ್ತುಗಳು ಇದರ ಜವಾಬ್ದಾರಿಯನ್ನು ವಹಿಸಿಕೊಂಡು, ಉಳಿದಂತೆ ಶಿವರಾಮಗೌಡರದೇ ದೈಹಿಕವಾಗಿ ಬಲಾಢ್ಯರಾಗಿದ್ದಾರೆ. ಅವರೊಟ್ಟಿಗೆ ರೇಖಾ ರಾಘವಗೌಡರು ಎಲ್ಲಿದ್ದಾರೆ? ಅವರು ಯಾವಾಗಲೂ ಒಂದು ವಾರ್ಷಿಕ ದಿನದಲ್ಲಿ ಒಂದು ಪಾಯಸ ಕೊಡುವಂಥ ಪದ್ಧತಿ ಇದೆ. ಅದು ಇವತ್ತು ಮತ್ತೆ ಸಿಗಬಹುದು ಅಂತ ಆಶಯದೊಂದಿಗೆ ನಾಗಪ್ಪ ಗೌಡ ಬೊಮ್ಮೆಟ್ಟಿ, ನಮ್ಮ ಸ್ಥಾಪಕ ಅಧ್ಯಕ್ಷರಾದ ಜಗನ್ನಾಥ ಬೊಮ್ಮೆಟ್ಟಿ ಅವರ ಸಹೋದರ, ಉಮೇಶ್ ಗೌಡ ಕಣ್ಣಯ್ಯ, ಚಂದ್ರಶೇಖರ್ ಸಾರೆಪಾಡಿ, ಶ್ರೀಧರ ಗೌಡ ಅಂಗಡಿ ಇತ್ತಲು, ವಿಶ್ವನಾಥ್ ಗೌಡ ಬಳ್ಳಾಡಿ, ರಾಮಣ್ಣಗೌಡ ಬಸವ ಇತ್ತಲು, ಶ್ರೀಧರ್ ಗೌಡ ಮರಕ್ಕಡ, ಶ್ರೀಮತಿ ವಿಜಯ ಭಾರತಿ ಗೌಡ, ರಾಮಕೃಷ್ಣ ಗೌಡ ಸಾಮಿತಡ್ಕ, ತಿರುಮಲೇಶ್ವರ ಗೌಡ, ಸುಬ್ರಾಯ ಗೌಡ ಪಾಲ್ತಾಡಿ, ಇವರೆಲ್ಲರ ಸಲಹೆಯೊಂದಿಗೆ ಈ ಸಂಸ್ಥೆ ಯಶಸ್ವಿಯಾಗಿ ನಡೀತಾ ಇದೆ. ಮುಂದಕ್ಕೆ ಕೂಡ ಇನ್ನಷ್ಟು ಯಶಸ್ವಿಯಾಗಲಿ. ನಿಮ್ಮೆಲ್ಲರ ಸಹಕಾರ 10ನೇ ವರ್ಷಕ್ಕೆ ಮುಗಿಯುವುದಿಲ್ಲ, ಇದು ಮುಂದುವರಿಬೇಕಾಗ್ತದೆ. ಇನ್ನು ಮುಂದಿನ ವರ್ಷಗಳಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳುವ ರೀತಿಯಲ್ಲಿ ಆಗಲಿ ಅನ್ನುವ ಆಶಯದೊಂದಿಗೆ ತಮ್ಮೆಲ್ಲರ ಸಹಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಮುಂದಕ್ಕೂ ಕೂಡ ಕೃತಜ್ಞತೆಯನ್ನು ನಾವು ಕೇಳುತ್ತಾ ಅವಕಾಶಕ್ಕೆ ಹೊಂದಿಸ್ತಾ ನನ್ನ 2 ಮಾತನ್ನು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗ್ರಾಹಕ ಬಂಧುಗಳೇ, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ 10 ಶಾಖೆಗಳಲ್ಲಿ 5ನೇ ಶಾಖೆಯಾಗಿ ದಿನಾಂಕ 21/6/2015 ಆದಿತ್ಯವಾರ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಾಖಾ ಮಠ ಮಂಗಳೂರು ಇಲ್ಲಿನ ಶ್ರೀ ಶ್ರೀ ಪರಮ ಪೂಜ್ಯ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡ ಈ ಶಾಖೆಯು ಇದೀಗ ದಶಮಾನೋತ್ಸವದ ಸಂಭ್ರಮ. ಈ ಸಂದರ್ಭದಲ್ಲಿ ಶಾಖೆಯ ಅಭಿವೃದ್ಧಿಗೆ ಸಹಕರಿಸಿದ ಸುಮಾರು 10 ವರ್ಷಗಳಿಂದ ಶಾಖೆಯಲ್ಲಿ ಸಲಹಾ ಸಮಿತಿಯ ಸದಸ್ಯರುಗಳಾಗಿ ಸೇವೆಯನ್ನ ಸಲ್ಲಿಸುತ್ತಾ ಇರುವವರನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸಬೇಕು ಅಂತೇಳಿ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ಈ ಕಾರ್ಯಕ್ರಮವನ್ನ ದುರ್ಗಾಪರಮೇಶ್ವರಿ ಶ್ರೀ ಕೆಯೂರು ಶ್ರೀ ಮಹಿಷಮರ್ದಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಎ.ಕೆ. ಜಯರಾಮರಯ್ಯ ಅವರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಾವು ಸಲಹಾ ಸಮಿತಿಯ ಸದಸ್ಯರನ್ನು ಈಗ ಮೊದಲಾಗಿ ಗೌರವಿಸ್ತಾ ಇದ್ದೇನೆ. ಮೊದಲಾಗಿ ನಿವೃತ್ತ ಶಿಕ್ಷಕರು, ನಮ್ಮ ಮಾತೃ ಸಂಘದ ನಿಕಟಪೂರ್ವ ಅಧ್ಯಕ್ಷರೂ ಆಗಿದ್ದಂತ ಶ್ರೀ ನಾಗಪ್ಪ ಗೌಡ ಬೊಮ್ಮೆಟ್ಟಿ, ದಯವಿಟ್ಟು ವೇದಿಕೆಗೆ ಬನ್ನಿ, ನಮ್ಮ ಗೌರವವನ್ನು ಸ್ವೀಕರಿಸಿ.
ಖಜಾಂಜಿಯಾಗಿ, ಶಾಸ್ತ್ರವು ವಿಷ್ಣುಮೂರ್ತಿ ದೇವಸ್ಥಾನ ಪಡುಮಲೆ ಇದರ ವ್ಯವಸ್ಥಾಪನಾ ಸದಸ್ಯರಾಗಿ ಮತ್ತು ಪೆರಂಗೇರಿ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿದಂತ ಶ್ರೀ ಶ್ರೀನಿವಾಸ ಗೌಡ ಕನ್ನಾಯ. ಗಂಗಾಧರಗೌಡ ಕೆಮ್ಮಾರ ಇವರು ಸನ್ಮುಖ ದೇವಸ್ಥಾನ ಬಾಯಂಪಾಡಿ ಇದರ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ, ನಮ್ಮ ಒಕ್ಕಲಿಗ ಮಾತೃ ಸಂಘದ ಮಾಜಿ ಅಧ್ಯಕ್ಷರಾಗಿ, ಕೊಲ್ತಿಗೆ ಕೃಷಿಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿ, ಕೊಲ್ತಿಗೆ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿ ಮತ್ತು ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾಗಿ ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘ ಕೊಲ್ತಿಗೆ ಇದರ ಮಾಜಿ ನಿರ್ದೇಶಕರಾಗಿರುವಂತಹ ಶ್ರೀಯುತ ಗಂಗಾಧರ ಗೌಡ ಕೆಮ್ಮಾರ. ರವಿರಾಮ್ ಭಟ್ ಸನ್ಯಾಸಿಗುಡ್ಡೆ ಕೆದಂಬಾಡಿ ಪುರೋಹಿತರು ಮತ್ತು ಜ್ಯೋತಿಷ್ಯರು, ಖ್ಯಾತ ನಾಟ್ಯ ವೈದ್ಯರು, ಸುಟ್ಟ ಗಾಯ ಮತ್ತು ಬೆಂಕಿ ತಗುಲುವಿಕೆಗೆ ಎಣ್ಣೆ ತಯಾರಿಕೆ ಮತ್ತು ಔಷಧಿ ವಿತರಣೆ ಮಾಡುವಲ್ಲಿ ಔಷಧಿ ವೈದ್ಯಕೀಯ ಕ್ಷೇತ್ರದಲ್ಲಿ ಇವತ್ತು ಗೌರವವನ್ನ ಪಡೆಯುತ್ತಾ ಇದ್ದಾರೆ. ಗೌರವವನ್ನ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ ಗೌರವಾನ್ವಿತರಿಗೆ ಮತ್ತು ಗೌರವವನ್ನು ನೀಡಿದಂತ ಎಲ್ಲ ಅತಿಥಿಗಳನ್ನ ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ, ಹಿತಾಶ್ರೀ ಕೆಬಿ ಬೆಲೆಯಪ್ಪಗೌಡ ಕನ್ನಾಯ ಮತ್ತು ಶ್ರೀಮತಿ ಲಲಿತಾ ದಂಪತಿಗಳ ಮಗಳಾದ ಹಿತಾಶ್ರೀ ಕೆಬಿ ಇವರು ಕೃಷಿ ವಿಶ್ವವಿದ್ಯಾನಿಲಯದ ಬೆಂಗಳೂರು ಕರ್ನಾಟಕ ಇಲ್ಲಿ BSc ಅನಾರ್ಡ್ ಕೃಷಿ ಪದವಿಯಲ್ಲಿ 2023-24ನೇ ಸಾಲಿನಲ್ಲಿ 59ನೇ ಘಟಿಕೋತ್ಸವದಲ್ಲಿ ಕೃಷಿ ವಿದ್ಯಾನಿಲಯದ ಅತ್ಯುತ್ತಮ ಕ್ರೀಡಾಪಟು ಚಿನ್ನದ ಪದಕವನ್ನ ಪಡೆದಿರುವ ಒಬ್ಬ ವಿದ್ಯಾರ್ಥಿನಿ ಹಿತಾಶ್ರೀ ಕೆಬಿ. ಇವರು ಇವತ್ತು ಒರಿಸ್ಸಾದ ಭುವನೇಶ್ವರ ಕಾಲೇಜಿನಲ್ಲಿ ದ್ವಿತೀಯ MSc ಪದವಿಯನ್ನು ಪಡೆಯುತ್ತಿದ್ದಾರೆ. ಇವರ ಮುಂದಿನ ಭವಿಷ್ಯಕ್ಕೆ ಅಭಿನಂದನೆಗಳು. ಇನ್ನೊಂದು ಧನ್ಯಶ್ರೀ ಬೈಲಾಡಿ, ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಇರ್ದೆ ಗ್ರಾಮದ ಪ್ರತಿಷ್ಠ ಬೈಲಾಡಿ ಮನೆತನದ ಸುಪುತ್ರಿಯಾಗಿರುವ ಡಾಕ್ಟರ್ ಧನ್ಯಶ್ರೀ ಬೈಲಾಡಿ ಇವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಕರ್ನಾಟಕ ಇಲ್ಲಿ ನಡೆಸಿದ MD ಪದವಿಯಲ್ಲಿ ಅಂತಿರುವ ಸಮಾಜಕ್ಕೆ ಮತ್ತು ಬೈಲಾಡಿ ಸಂಸಾರಕ್ಕೆ ಕೀರ್ತಿಯನ್ನು ಒದಗಿಸಿಕೊಟ್ಟ ವಿದ್ಯಾರ್ಥಿನಿ. ಇವರು KVG ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅಲ್ಲಿ BMA ಮತ್ತು MD ಪದವಿಯನ್ನ ಪಡೆದಿದ್ದು, ಇವರು ಕೆಯ್ಯಿರಿ ಮಹಿಷವರ್ಧಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ಶ್ರೀಕಾಂತ್ ಉಮಾಕಾಂತ್ ಬೈಲಾಡಿ ಮತ್ತು ಶ್ರೀಮತಿ ಹೇಮಲತಾ ಬೈಲಾಡಿ ಅವರ ಸುಪುತ್ರಿ. ಇವರು ಪುತ್ತೂರು ಮಹಾವೀರ ಮೆಡಿಕಲ್ ಸೆಂಟರ್, ಪ್ರಗತಿ ಹಾಸ್ಪಿಟಲ್, ಹಿತ ಹಾಸ್ಪಿಟಲ್, ಕುಂಬ್ರಾ ಜೀವ ವಿಮಾ ಕ್ಲಿನಿಕ್, ಬಾಲ್ಯಲ ಆರೋಗ್ಯಧಾಮ ಹಾಸ್ಪಿಟಲ್ ಸೇವೆ ಸಲ್ಲಿಸುತ್ತಿರುವ ಅನುಭವಿ ವೈದ್ಯೆ. ಇದೀಗ ಸುಳ್ಯ KVG ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸೇರಿ ಗೌರವವನ್ನು ಸಲ್ಲಿಸಬೇಕು, ಸನ್ಮಾನವನ್ನು ಮಾಡಬೇಕು ಅಂತಲೇ ವಿನಂತಿಸ್ತಾ ಇದ್ದಾರೆ. ಸುಮಾರು 10 ವರ್ಷಗಳ ಹಿಂದೆ ಕುಂಬ್ರಾ ಶಾಖೆಯಲ್ಲಿ ಶಾಖೆ ಬೇಕು ಎಂದು ಆಗಿನ ಅಧ್ಯಕ್ಷರಾಗಿದ್ದಂತ ಶ್ರೀ ಜಗನ್ನಾಥ್ ಮೊಮ್ಮೆಟ್ಟಿ ಅವರಿಗೆ ಮನವಿಯನ್ನ ನೀಡಿ ಇಲ್ಲಿಯ ಪ್ರಮುಖರನ್ನ ಸೇರಿಸಿಕೊಂಡು ದಿನಾಂಕ 16/5/2015ರಿಂದ 2020ರವರೆಗೆ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಕೆದಂಬಾಡಿ CA ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾಗಿ ಮತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕುಂಬ್ರಾ ಶಾಖೆಯ ಗೌರವ ಸಲಹೆಗಾರರು ಮತ್ತು ಕುಂಬ್ರಾ ಶಾಖೆಗೆ ದಿನಾಲೂ ತಮ್ಮ ಭೇಟಿಯನ್ನ ನೀಡುತ್ತಿರುವ ಶ್ರೀ ಶಿವರಾಮಗೌಡ ಇಡ್ಯಾಪಿ ಅವರು ದಯವಿಟ್ಟು ಬನ್ನಿ. ಶ್ರೀಮತಿ ರೇಖಾ ರಾಘವಗೌಡ ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಸಂಘದಲ್ಲಿ 2017ರಿಂದ 2022ರವರೆಗೆ ನಿರ್ದೇಶಕರಾಗಿ, ಕೆದಂಬಾಡಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯೆಯಾಗಿ ಹಲವಾರು ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡು ಸನ್ಯಾಸಿಗುಡ್ಡ ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರಾದಂತಹ ರಾಘವಗೌಡರ ಪತ್ನಿಯಾದ ಇವರು, ಅವರ ಜೊತೆ ಸಮಾಜ ಸೇವೆಯಲ್ಲಿ ಕೈ ಜೋಡಿಸುತ್ತಿರುವವರು ಶ್ರೀಮತಿ ರೇಖಾ ರಾಘವಗೌಡ. ಅದೇ ರೀತಿ ನಮ್ಮ ಕುಂಬ್ರಾ ಶಾಖೆಯ ಸಲಹಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಸತೀಶ್ ಪಾಂಬಾರು,
ನಮ್ಮ ಸಂಘದಲ್ಲಿ 2022ರಿಂದ ನಿರ್ದೇಶಕರಾಗಿ ಬೆಲ್ಲಾರಿ ಶಾಖೆಯಲ್ಲಿ ತೆರೆಯುವಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡು ಬೆಲ್ಲಾರಿ ಶಾಖೆಯ ಸಲಹಾ ಸಮಿತಿ ಅಧ್ಯಕ್ಷರಾಗಿ, ಕೊಲ್ತಿಗೆ ಸಿಎ ಬ್ಯಾಂಕಿನ ನಿರ್ದೇಶಕರಾಗಿ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ, ಕೊಲ್ತಿಗೆ ಲಬ್ಬರ್ ಸೊಸೈಟಿಯ ಅಧ್ಯಕ್ಷರಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕುಂಬ್ರ ಶಾಖೆಯ ಸಲಹಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಸತೀಶ್ ಪಾಂಬಾರ್ ಅವರು, ಕುಂಬ್ರ ಸಲಹಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಲೋಕೇಶ್ ಚಾಕಟೆ ಅವರು ಈ ಶಾಖೆಯ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ದಶಮಾನೋತ್ಸವ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರಲಿಕ್ಕೆ ಕಾರಣಭೂತರಾಗಿರುವಂತಹ ಲೋಕೇಶ್ ಚಾಕಟೆಯವರು 2020ರಿಂದ ನಿರ್ದೇಶಕರಾಗಿ, ಬೆಳ್ಳಾರೆ ಸಲಹಾ ಸಮಿತಿಯ ಉಪಾಧ್ಯಕ್ಷರಾಗಿ, ಕಾವು ಸಿಎ ಬ್ಯಾಂಕಿನ ನಿರ್ದೇಶಕರಾಗಿ, ಹರಿಯಡಿಗ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ, ಮಾಜಿ ಉಪಾಧ್ಯಕ್ಷರಾಗಿ, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಕುಂಬ್ರ ವಲಯದ ಒಕ್ಕೂಟ ಅಧ್ಯಕ್ಷರಾಗಿ ಮತ್ತು ಕುಂಬ್ರ ಸಲಹಾ ಸಮಿತಿಯ ಅಧ್ಯಕ್ಷರಾಗಿ ಲೋಕೇಶ್ ಚಾಕಟೆಯವರು ಹಲವಾರು ಸಂಘ ಸಂಸ್ಥೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಇದ್ದಾರೆ. ಇವರಿಗೆ 4 ಜನರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸೇರಿಕೊಂಡು ತಮ್ಮ ಸನ್ಮಾನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದಾರೆ. ನಮ್ಮ ಗೌರವವನ್ನು ಸ್ವೀಕರಿಸಿದಂತ ಎಲ್ಲ ಅತಿಥಿಗಳಿಗೆ ಮತ್ತು ಗೌರವಾನ್ವಿತರಿಗೆ ವಂದನೆಯನ್ನು ಸಲ್ಲಿಸುತ್ತಾ ನಾವು ಗೌರವ ಅರ್ಪಣೆ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಪ್ರೀತಿಯ ನಲ್ಮೆಯ ಆತ್ಮೀಯ ಬಂಧುಗಳೇ, ನಾನೊಬ್ಬ ಸಾಮಾನ್ಯ ಕೃಷಿಕ, ಒಬ್ಬ ಸಾಮಾನ್ಯ ಗ್ರಾಹಕ, ಇಲ್ಲಿಯ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಕುಂಬ್ರ ಶಾಖೆಯ ಒಬ್ಬ ಸಾಮಾನ್ಯ ಗ್ರಾಹಕ. ನಾನು ಹಲವಾರು ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೇನೆ, ಮೇಲೆ ಹೋಗ್ತಾ ಇದ್ದೇನೆ. ಅಲ್ಲಿಯ ಸಿಬ್ಬಂದಿಗಳು ಒಂದು ನಗುಮುಖದಿಂದ ನಮ್ಮನ್ನು ಬರಮಾಡಿಸಿಕೊಳ್ಳುವುದು, ಹಿರಿಯರಿಗೆ ಕೊಡೋ ಗೌರವ, ಇದು ನಿಜವಾಗಿ ಇಲ್ಲಿಗೊಂದು ಸಂಪತ್ತಾಗಿ ಪರಿವರ್ತನೆ ಆಗಿದೆ. ನಿನ್ನ ಹರೀಶರು ಇಲ್ಲಿಯ ವ್ಯವಸ್ಥಾಪಕರು ಫೋನ್ ಮಾಡಿದರು. ಫೋನ್ ಮಾಡುವಾಗ ಪ್ರಥಮವಾಗಿ ನಮ್ಮ ಆರೋಗ್ಯ ವಿಚಾರಿಸಿದರು, ಮತ್ತು ನಮ್ಮ ಕೃಷಿಯ ಬಗ್ಗೆ ಕಷ್ಟ ಸುಖಗಳನ್ನು ವಿಚಾರಿಸಿದರು. ಮತ್ತೆ ಅತ್ಯಂತ ಒಂದು ನಲ್ಮೆಯ ನುಡಿಯಿಂದ ನೀವು ನಾಳೆ ಬರಬೇಕು, ನಮ್ಮೊಟ್ಟಿಗೆ ಇರಬೇಕು ಅಂತ ನನ್ನನ್ನು ಆಮಂತ್ರಿಸಿದರು. ಇದು ಅವರ ಗುಣಲಕ್ಷಣಗಳು. ಇದೇ ಈ ಸಂಸ್ಥೆಯ ಶ್ರೇಷ್ಠತೆಯ ಕಾರಣ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇದು ವ್ಯವಹಾರ ಸಂಸ್ಥೆ. ವ್ಯವಹಾರ ಮತ್ತು ವ್ಯಾಪಾರ ಅಂತೇಳಿ ಎರಡುಂಟು. ಇದರಲ್ಲಿ ಒಂದು ಧರ್ಮ ಉಂಟು, ವ್ಯವಹಾರ ಧರ್ಮ. ಎಲ್ಲ ಕ್ಷೇತ್ರದಲ್ಲಿ ಧರ್ಮ ಉಂಟು. ನಮ್ಮ ಕೃಷಿಯಲ್ಲಿ ಕೂಡ ನಾವು ಧರ್ಮವನ್ನು ಪಾಲಿಸಬೇಕು. ನನ್ನ ಕೃಷಿ ಕ್ಷೇತ್ರಕ್ಕೆ ಸಿರಿ ಕಡಮಜಲು ಕೃಷಿ ಕ್ಷೇತ್ರ ಅಂತ ಹೆಸರಿಟ್ಟಿದ್ದೇನೆ. ಅಲ್ಲಿ ಕೃಷಿ ಕ್ಷೇತ್ರದಲ್ಲಿ ಕೃಷಿಯೂ ನಡಿಬೇಕು, ಧರ್ಮ ಕ್ಷೇತ್ರದಲ್ಲಿ ಧರ್ಮ ನಡಿಬೇಕು. ನಾನು ಒಂದು ಮಾತನ್ನು ಹೇಳಿದೆ, ಕೃಷಿ ಕ್ಷೇತ್ರದಲ್ಲಿ ಕೃಷಿಯು ಧರ್ಮವು ಜೊತೆ ಜೊತೆಯಾಗಿ ನಡೀಬೇಕು ಅಂತೇಳಿ. ಧಾರಣೆ ಇತಿ ಧರ್ಮ. ನಮ್ಮ ಧರ್ಮ, ನಮ್ಮ ವ್ಯವಹಾರ ಇರಲಿ ವ್ಯಾಪಾರ ಇರಲಿ, ಅದು ಧರ್ಮವನ್ನು ನಾವು ಪಾಲಿಸಿದರೆ ನಾವು ಅದನ್ನು ಉಳಿಸ್ತದೆ. ಮತ್ತೊಂದು ವಿಶೇಷವಾದಂಥ ಒಂದು ವ್ಯಾಖ್ಯಾನ ಇದೆ, ವಿಶ್ವಾಸವೇ ಫಲದಾಯಕ. ವಿಶ್ವಾಸವೇ ಫಲದಾಯಕ. ವಿಶ್ವಾಸ ಇಡಬೇಕು ನಾವು. ಈಗ ನಾವು ಈ ಸಂಸ್ಥೆಯ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಟಿದ್ದೇವೆ. ಆ ವಿಶ್ವಾಸ ನಮಗೆ ಫಲವಾಗಿ ಪರಿವರ್ತನೆ ಆಗ್ತದೆ. ಅದೇ ರೀತಿ ಗ್ರಾಹಕರ ಮೇಲೆ ಕೂಡ ವಿಶ್ವಾಸವನ್ನು ವ್ಯವಹಾರ ಮಾಡುವವರು ಇಟ್ಟುಕೊಳ್ಬೇಕು. ನಾನು ಕೂಡ ಕೆಂಬಾಡಿ ಸೇವಾ ಸಹಕಾರ ಸಂಘದ ಅಧ್ಯಕ್ಷನಾಗಿ, ಪುತ್ತೂರು ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷನಾಗಿರುವಾಗ ಒಂದು ಮಾತು ಹೇಳ್ತಿದ್ದೆ, ಸಾಲ ಪಡೆಯುವವರಿಗೆ. ಸಾಲ ಪಡೆದವರು ಎಲ್ಲರೂ ಉಪಯೋಗ ಮಾಡ್ತಾರೆ, ಉಪಯೋಗ ಅಲ್ಲ, ಅದನ್ನು ಸದುಪಯೋಗ ಮಾಡಬೇಕು. ನಾನು ಕೂಡ 1968ರಲ್ಲಿ 1,000 ರೂಪಾಯಿ ಸಾಲ ಪಡೆದು ಕೃಷಿಯನ್ನು ಪ್ರಾರಂಭ ಮಾಡಿದೆವು, 1 ಮುಡಿ ಗದ್ದೆಯಿಂದ. ಆ 1,000ದಲ್ಲಿ 300 ಗಿಡಗಳಿಗೆ 300 ಗಿಡ ನೆಟ್ಟಿತ್ತಷ್ಟೇ, ಯಾಕೆ ಮಣ್ಣು ಹಾಕಿಸಿದೆ. ಆಗ 1 ರೂಪಾಯಿ ಸಂಬಳ, 300 ಆಳು ಕೆಲಸ. ಮತ್ತು 300 ರೂಪಾಯಿದು ಒಂದು ಕೆರೆ ತೆಗೆದೆ, ಈಗಲೂ ನೀರುಂಟು ಅದರಲ್ಲಿ. ಮತ್ತು 200 ರೂಪಾಯಿ ಶಾರ್ ಕಟ್ಟಿ ಒಂದು ವಿಲ್ಲಿಯರ್ಸ್ ಪಂಪ್ ತೆಗೆದೆ. ನೋಡಿ, 1,000 ರೂಪಾಯಿಯಿಂದ ಈಗ ಎಲ್ಲಿಗೆ ತಲುಪಿದ್ದೇನೆ ಅಂದರೆ ನನಗೆ ಗೊತ್ತುಂಟು, ನನ್ನ ಹೆಂಡತಿ ಗೊತ್ತುಂಟು, ಬೇರೆಯವರು ತಿಳ್ಕೊಳ್ತಾರೆ. ಇವರು ರಾಮಕೃಷ್ಣನ ನನ್ನ ಆತ್ಮೀಯರು. ನಾನು ಅವರಲ್ಲಿ ಹೇಳಿದೆ, ನಾನೊಬ್ಬ ಸಾಮಾನ್ಯ ಕೃಷಿಕ ಅಂತ. ನೀವು ಸಾಮಾನ್ಯರಲ್ಲ ಅಂತ ಹೇಳಿದ್ದೆ. ಮತ್ತೆಂಥದ್ದು, ಅಸಾಮಾನ್ಯರ?
ಅಸಾಮಾನ್ಯರುಗಳಲ್ಲ, ಬಹುಮಾನ್ಯರಾಗಬೇಕು ನಾವು. ಅಂದರೆ ಎಲ್ಲರಿಗೂ ಬೇಕಾದವರು ಆಗಿ ಸಮಾಜದಲ್ಲಿ ಬದುಕಿದರೆ ನಾವು ಮಾಡಿದ ಕೆಲಸಕ್ಕೆ ಅದು ಸಾರ್ಥಕತೆ. ನಾನು ಕೃಷಿ, ನಿರಂತರ ಕೃಷಿ, ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಇರಲಿ ವೈಯಕ್ತಿಕ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಎಲ್ಲ ಆಯಾಯ ಕಾಲಘಟ್ಟದಲ್ಲಿ ನಮ್ಮನ್ನು ಅದು ತೊಡಗಿಸಿಕೊಳ್ಳೋದು. ಒಂದು ವ್ಯಕ್ತಿತ್ವ ನಿರ್ಮಾಣ ಆಗೋದು ಈ 4 ಕ್ಷೇತ್ರಗಳಿಂದ. ವೈಯಕ್ತಿಕವಾಗಿ ನಾನು ಕೃಷಿಕ, ಸ್ವಲ್ಪ ಸಾಮಾಜಿಕ ಮಾಡಿರ್ಬೋದು, ಅದು ನಮ್ಮ ಜನ್ಮಸಿದ್ಧ ಹಕ್ಕು. ಧಾರ್ಮಿಕತೆ ನೋಡಿ, ಈಗ ಧಾರ್ಮಿಕತೆಯಲ್ಲಿ ಸನ್ಮಾನ ಮಾಡಿ. ರಾಜಕೀಯ ಇವು ರಾಜಕಾರಣ ಮಾಡಬೇಕು ನಾವು, ಈಗೆಲ್ಲ ರಾಜಕೀಯ. ಈಗ ಅದು ಕ್ಷೇತ್ರ ಮಾಡ್ಬೋದು, ಸ್ವಲ್ಪ ನಮ್ಗೆ ಅನುಭವಕ್ಕೆ ಬೇಕಾಗಿ ರಾಜಕೀಯ ಮಾಡ್ಬೋದು. ಇದೆಲ್ಲ ಇರಲಿ ನಮ್ಮ ಜೀವನದಲ್ಲಿ ಮಾಡುವ. ಆದರೆ ಈ ಶಾಖೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಬೇಕು. ಈ ಶಾಖೆ ಅಭಿವೃದ್ಧಿ ಹೊಂದಿದರೆ ನಮ್ಮ ಗ್ರಾಹಕರು ಕೂಡ ಅಭಿವೃದ್ಧಿ ಹೊಂದುತ್ತೇವೆ ಎಂಬ ಮನೋಭಾವನೆಯನ್ನು ನಾವು ಇಟ್ಟುಕೊಂಡು ಕೆಲಸ ಮಾಡಿದರೆ ಖಂಡಿತ. ಕೆಲವು ಉಂಟು ಪಂಗನಾಮ ಹಾಕುವವರು. ಪಂಗನಾಮ ಅಂದರೆ ನಾಮ ಅಂದರೆ 2 ಅರ್ಥ ಉಂಟು. ಪುರಂದರದಾಸರು ಹಾಡಿದ್ದಾರೆ, ನಾಮದ ಬಲ ಹೊಂದಿದ್ದರೆ ಸಾಕು. ಆ ನಾಮ ಅಲ್ಲ. ನಾನು ಯಾವುದೇ ಒಂದು ಪಂಗನಾಮ ಹಾಕುವ ಸಂಸ್ಥೆಗಳಲ್ಲಿ ವ್ಯವಹಾರ ಮಾಡಲಿಲ್ಲ. ಯಾರು ನನಗೆ ಪಂಗನಾಮ ಹಾಕ್ಲಿಕ್ಕೆ ಬಿಡಲಿಲ್ಲ. 1-2 ಸಂಸ್ಥೆ ಪಂಗನಾಮ ಹಾಕ್ಲಿಕ್ಕೆ ನೋಡಿದ್ರು, ಅಲ್ಲಿ ನಾನು ವ್ಯವಹಾರ ಮಾಡಿದ್ದೆ. ತಕ್ಷಣದಲ್ಲಿ ಗೊತ್ತಾಯ್ತು, ನಮ್ಗೆ ಗೊತ್ತಾಗ್ತದೆ ಯಾವ ಸಂಸ್ಥೆ ಪಂಗನಾಮ ಹಾಕ್ತದೆ ಅಂತ. ತಕ್ಷಣದಲ್ಲಿ ಹೊರ ಬರಬೇಕು, ಆ ಸಂಸ್ಥೆ ಹೆಸರು ಹೇಳುವುದಿಲ್ಲ. ನಾನು ಇನ್ಶೂರೆನ್ಸ್ ಮಾಡಿದೆ ಎಲ್ಲ ಯಾವ್ದರಲ್ಲಿ ಯಾರು ಪಂಗನಾಮ ಹಾಕೋದಿಲ್ಲ ಅಂತ ಇನ್ಶೂರೆನ್ಸ್ನಲ್ಲಿ ಇನ್ಶೂರ್ ಮಾಡೋದು, ನಾನು ಜೀವ ವಿಮೆ ಮಾಡೋದು. ನಮ್ಮ ಒಳ್ಳೆಯ ಹಣ ಉಂಟಲ್ಲ, ನಾವು ಬೆವರು ಸುಳಿಸಿ ಗಳಿಸಿದ ಹಣ ಯಾರಿಗೂ ಪಂಗನಾಮ ಹಾಕಲಿಕ್ಕೆ ಆಗೋದಿಲ್ಲ. ಅದು ನಿರಂತರ ನಮಗೆ ನಮ್ಮ ಬದುಕಿಗೆ ಪೂರಕಕ್ಕೆ ಉಳಿತದೆ ಅಂತ ಒಂದು ಒಳ್ಳೆಯ ಸಂಸ್ಥೆ ಇದೆ. ಖಂಡಿತ ಯಾರು ಹೆದರೋದು ಬೇಡ. ಅಲ್ಲ, ಒಂದು ಉಂಟಲ್ಲ ಈಗ, ಹೆದರೋದು ಬೇಡ. ಒಕ್ಕಲಿಗ, ನಾನು ಕೂಡ ಒಕ್ಕಲಿಗ. ಯಾರು ಮಣ್ಣು ಹೋಗ್ತಾರೆ ಅವರೆಲ್ಲ ಒಕ್ಕಲಿಗರು. ನಾವು ನನಗೆ ಧೈರ್ಯ ಉಂಟು. ಕೃಷಿಕರು ನಾವು. ಮಣ್ಣು ಒಕ್ಕುದೇ ಬದುಕುನಕ್ಲಿ, ಮಣ್ಣನ್ನು ಬಂಗಾರ ಮಾಡಲಿಕ್ಕೆ ಆಗ್ತದೆ. ಆ ಥರ ಮಾಡುವಂಥ ಒಂದು ಬದುಕು ನಮ್ಮದಾಗಲಿ. ಈ ಸಂಸ್ಥೆ ಉತ್ತರೋತ್ತರ, ನಮ್ಮ 76 ವರ್ಷ ಪ್ರಾಯದ ಹಿರಿಯ ಯುವಕ, ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ನಮ್ಮ ಹೆಚ್ಚು ಇಲ್ಲಿ ತೊಡಗಿಸಿಕೊಳ್ಳುವಂಥ ಯೋಗ ಭಾಗ್ಯ ನಮಗೆ ಬರಲಿ ಅಂತೇಳಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಉತ್ತಮ ರೀತಿಯಲ್ಲಿ ಕೇಳಿದಿರಿ, ಚಪ್ಪಾಳೆ ತಟ್ಟಿದ್ದೀರಿ. ಈ ಚಪ್ಪಾಳೆ ನಮ್ಮ ಜೀವನ ಪರ್ಯಂತ ಉಳಿಲಿ ಅಂತ ಆಶಿಸ್ತಾ ಅವಕಾಶ ಹೊಂದಿಸ್ತೀನಿ. ಗೌರವಾನ್ವಿತ ಅಧ್ಯಕ್ಷರೇ, ಆಹ್ವಾನಿತ ಎಲ್ಲ ಅತಿಥಿಗಳೇ, ನಿರ್ದೇಶಕ ಬಂಧುಗಳೇ, ಎದುರುಗಡೆ ಇರುವ ಹಿರಿಯ ಕಿರಿಯ ಬಂಧು ಭಗಿನಿಯರೇ, ಸಮಯ ಮೀರುತ್ತಾ ಇದೆ. ಕೊಟ್ಟ ಸಮಯಕ್ಕೆ ಸರಿಯಾಗಿ ನನ್ನ ಮಾತನ್ನು ಮುಗಿಸಬೇಕು. ಪ್ರಾರಂಭದ ಹಂತ ನಿಮಗೆಲ್ಲ ಗೊತ್ತಿರುವುದು. ಮನವಿ ಮಾಡಿದಾಗ ಇಲ್ಲಿ ಎಲ್ಲಿಯೂ ಪ್ರಸ್ತಾಪ ಆಗಲಿಲ್ಲ. ಪ್ರಥಮತ ಸಭೆ ಹರಿಹರ ಕದಂಬ ಕೌಡಿಚಾರನ ಹತ್ರ ಆಕಾಯಿ ದಯಾನಂದರವರ ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ಸಭೆ ಪ್ರಾರಂಭವಾಗಿ 100 ಜನ ಸೇರಿದ್ದೆವು. ಗ್ರಾಮದಿಂದ ನಾವು ಕಲೆಕ್ಷನ್ ಮಾಡಬೇಕು ಎನ್ನುವಂಥ ಸೂಚನೆ ಬಂದಾಗ 12 ಲಕ್ಷದ ಗುರಿಯನ್ನು ಇಟ್ಟುಕೊಂಡು ಅವತ್ತು ನಾವು ಪ್ರಾರಂಭ ಮಾಡಿದ್ದು. ಆಗ ಪ್ರಾರಂಭದಲ್ಲಿ ನನಗೆ ಭಾವ ಜಗನ್ನಾಥ ಬೊಮ್ಮೆಟ್ಟಿ ಅವರಿದ್ದರು. ಹಾಗೆಯೇ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪಟ್ಟೆ ಹೊನ್ನಪ್ಪ ಗೌಡರು, ಅವರನ್ನು ಸಹ ನಾವು ನೆನಪಿಸಬೇಕು. ಅವರ ಮಾರ್ಗದರ್ಶನದಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಆಗ ನಾವೀಗ ಪ್ರಾರಂಭ ಮಾಡುವಾಗ ಇಲ್ಲಿ ಪುತ್ತೂರಿನಲ್ಲಿ ನಿರ್ದೇಶಕರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನನಗೆ ಇಲ್ಲಿ ಸಲಹೆಗೆ ಬೇಕಂದರೆ ಗ್ರಾಮಗಳಿಂದ ಒಟ್ಟು 15 ಜನವರನ್ನು ನಾವು ಸಲಹಾ ಸಮಿತಿ ಪಡ್ಕೊಂಡು ಎಲ್ಲ ಪ್ರತಿ ಗ್ರಾಮದಲ್ಲಿ ನಾವು ಇದನ್ನು ಸಂಪರ್ಕ ಸಾಧನಕ್ಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. 12ಕ್ಕೆ ಹೋಗಿ 18 ಲಕ್ಷದಷ್ಟು ಗುರಿಯನ್ನು ಸಾಧಿಸಿ ಪೂಜ್ಯ ಸ್ವಾಮೀಜಿಗಳ ಮುಖಾಂತರ ಇಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ನಾವು ಸಹಕಾರಿ ಬ್ಯಾಂಕ್ ನವೋದಯ ಸಭಾಭವನದಲ್ಲಿ ಸಭಾ ಕಾರ್ಯ ಮಾಡಿದ್ದು ಅದು ಸರಿಯಾಗಿ ನೆನಪುಂಟು. ಆಗಿನ ಸಂದರ್ಭದಲ್ಲಿ ನನಗೆ ಪೂರಕವಾಗಿ ಕೆಲಸ ಮಾಡಿದ 3 ಮ್ಯಾನೇಜರ್ ಆಗಿ ದಿನೇಶ್ ಬಿ ಅವರು, ಪಿ ಅವರು, ಬೆಳತ್ತಿಂಜವರು, ಹಾಗೆಯೇ ಅಟೆಂಡರ್ ಆಗಿ ದಿನೇಶ್ ತೆಗ್ಗಿನವರು, ಮತ್ತು ಶ್ವೇತರವರು, ಕುಮಾರಿ ಶ್ವೇತರವರು ಬಂದು ಇಲ್ಲಿ ಕರ್ತವ್ಯಕ್ಕೆ ಹಾಜರಾದರು. ಆಗಿನ ದಿನಗಳಲ್ಲಿ 1 ತಿಂಗಳು ನಾವು ದಿನೇಶ್ವರ ಮತ್ತು ದಿನೇಶ್ವರ ಅಂತ ಕೇಳಿಬೇಕಾದ್ರೆ ಪರಮೇಶ್ವರನ್ನು ಮತ್ತು ಈ ಮಾಧವರು ಬಂದು ಮಾಳಿಗೆಯಲ್ಲಿ ಕೂತ್ಕೊಳ್ಳೋದು. ಅಲ್ಲಿ ಹೋಗುವವ್ರನ್ನ ಕರೆಯುವುದು ನಾವು, ಬಣ್ಣ ಇಚ್ಚು ಬಳ್ಳಿ ಅಧ್ಯಕ್ಷರು ಲೆಪ್ಪೂರಿ ಅಂತೇಳಿ ಕರೆದು ಒಂಜಿ FT ಬಳ್ಳಿ ಒಂದು ಚಹಾ ತರಿಸಿ ಮತ್ತೆ ಹೇಳೋದು, ಒಂದು 500 ರೂಪಾಯಿ ಅಕೌಂಟ್ ಮಾಡ್ಪ್ಲೇ ಮಾರೆ ಒಂದು ಪಾಡ್ಲಿ ದುಡ್ಡು ಅಂದಿಲ್ಲ. ಈ ಚಹಾ ಕುಡಿದಾಗ ಡೈರೆಕ್ಷನ್ಲಿ ಅವ್ರು ಮಾಡಲಿಕ್ಕೆ ಶುರು ಮಾಡಿದ್ರು. ಹಾಗೆ ಜನ ಬಂದು ಕೂತ್ಕೊಳ್ಳುವಾಗ ಜನಗಳು ಬರಲಿಕ್ಕೆ ಶುರುವಾಯಿತು. ಆಗಿನ ಕಷ್ಟ ದಿನಗಳನ್ನು ನಾವು ಯಾವಾಗಲೂ ಮೆಲುಕು ಹಾಕುವುದು ಉಂಟು. ಆದರೂ ಯಾರು ನಮ್ಮನ್ನು ಅನ್ಯತಾ ಭಾವಿಸಲಿಲ್ಲ. ನಮ್ಮಲ್ಲಿ 15 ಜನ ಇದ್ದರು,
ಎಲ್ಲ ಸಲಹಾ ಸಮಿತಿ ಸದಸ್ಯರು ಊರಿನಲ್ಲಿ ವಿಶ್ವಾಸದ ಇದ್ದವರು. ಆದರೆ ನಮ್ಮನ್ನು ಅವರೊಟ್ಟಿಗೆ ಜೊತೆ ಸೇರಿಸುವ ವಿಶ್ವಾಸಪೂರ್ವಕವಾಗಿ ಇಲ್ಲಿ ಎಲ್ಲರೂ ಸೇರಿಕೊಂಡು ನಮ್ಮ ಈ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟರು. ಇವತ್ತಿಗೂ ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಈಗ ಸುಭಾಷಣ ಹೇಳಿದಾಗೆ ನಗುಮುಖದಲ್ಲಿ ಕಾಣುತ್ತಾರೆ. ನಮ್ಮ ಪ್ರಥಮದ ಆದ್ಯತೆ ಅದೇ, ಧರ್ಮ ಪಾಲನೆ ಮಾಡಬೇಕು, ಬಂದವರನ್ನು ಗೌರವಿಸಬೇಕು. ಯಾವುದೋ ತಲೆಬಿಸಿಯಲ್ಲಿ ಬರುವವರು ಅವರ ಸಮಸ್ಯೆಗೆ ಪರಿಹಾರಕ್ಕೆ ನಾವು ಸ್ಪಂದನೆ ಮಾಡಬೇಕು ಅನ್ನೋಂಥ ಮನಸ್ಥಿತಿಯನ್ನು ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಆ ರೀತಿಯಲ್ಲಿ ಅವರು ವ್ಯವಹಾರ ಮಾಡ್ತಾರೆ. ಮುಂದೆ ಅವರು ವ್ಯವಹಾರ ಮಾಡುತ್ತಾ ಈ ಸಂಸ್ಥೆ ಇನ್ನಷ್ಟು ಉತ್ತರ ಬೆಳೀಲಿ. ನಾವು ದಶಮಾನಸದಲ್ಲಿ 7 ವರ್ಷ ನಿರಂತರವಾಗಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿದೆ. ಅದು ನಮಗೆ ಕೇಂದ್ರ ಆಡಳಿತ ಮಂಡಳಿಯವರಿಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನೊಂದಿಗೆ ಸಹಕರಿಸಿದ ಎಲ್ಲ ಗ್ರಾಹಕ ಬಂಧುಗಳಿಗೂ ತಲೆಬಾಗುತ್ತಾ ನಮಸ್ಕರಿಸುತ್ತಾ, ನೀವೆಲ್ಲ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಇನ್ನೊತ್ತ ಮಟ್ಟಕ್ಕೆ ಏರಿಸುವಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇರಲಿ ಅನ್ನೋದು ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕ್ಷೇತ್ರದ ಎಲ್ಲ ಆರಾಧ್ಯ ಸಾನ್ನಿಧ್ಯ ಶಕ್ತಿಗಳನ್ನು ಪ್ರಾರ್ಥಿಸಿ ಇವತ್ತಿನ ಕುಂಬ್ರ ಶಾಖೆಯ ದಶಮಾನೋತ್ಸವದ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಮಿತ್ರ ಅಂತ ಚಿದಾನಂದ ಬೈಲಾಡಿಯವರೇ, ನಮ್ಮ ಮಾಜಿ ಶಾಸಕರಾದ ಸನ್ಮಾನ್ಯ ಮಠಂದೂರವರೇ, ನನ್ನ ಹಳೆಯ ಮಿತ್ರ ನಮ್ಮ ಕೆಯ್ಯೂರು ದೇವಸ್ಥಾನದ ಆಡಳಿತ ಸಮಿತಿ ಅಧ್ಯಕ್ಷರಾದಂಥ ಜಯರಾಮಣ್ಣನವರೇ, ಇಲ್ಲಿಯ ಕುಂಬ್ರದ ವರ್ತಕ ಸಂಘ ಅಧ್ಯಕ್ಷರೇ, ನಮ್ಮ ಅರ್ಚಕರೇ, ಸೇರಿದಂಥ ಎಲ್ಲ ಬಂಧುಗಳೇ, ನಮ್ಮ ಸಂಘದ ಎಲ್ಲ ನಿರ್ದೇಶಕ ಮಿತ್ರರೇ, ಸೇರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಗ್ರಾಹಕ ಮಿತ್ರರೇ ಮತ್ತು ಸಿಬ್ಬಂದಿಯ ಎಲ್ಲ ಮುಖ್ಯ ನಿರ್ವಹಣಾಧಿಕಾರಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ, ತಮಗೆಲ್ಲರಿಗೂ ವಂದಿಸಿ ಒಂದೆರಡು ಮಾತಾಡಬೇಕು ಅಂತ ನನಗೆ ಕೂಡ ಏನು ಅವಕಾಶ ಕೊಟ್ಟಿದ್ದಾರೆ. ಒಂಥರ ಮನಸ್ಸಿಗೆ ಆಗ್ತದೆ. ಈಗ ನಮ್ಮ ಸುಭಾಷಣ್ಣ ನೆಗಾಡ್ತಾ ಇದ್ರು ಆಗ ಇದೆಲ್ಲ ಹೇಳುವಾಗ. ಅಂದರೆ ಅವರಿದ್ದೆ ಇದೆಲ್ಲ 25-30 ವರ್ಷಗಳಿಂದ ನಾನು ಮಾಡಿ ಈಗ ಕೂತಿದ್ದೇನೆ, ಇವರು ಈಗ ಬೊಬ್ಬೆ ಆಗ್ತಾ ಇದ್ದಾರೆ ಅಂತೇಳಿ. ಆಗ ಒಂದೊಂದು ಸಲ ಆಗ್ತದೆ. ಇದ್ದಾರೆ ನಾನು ಪ್ರಥಮವಾಗಿ ನೆನಪು ಮಾಡೋದು ಒಬ್ಬರು ಶಿವಣ್ಣ ಮಾಸ್ಟರ್ ಅಂತ ಇದ್ದರು. ನಾವೇನೋ ಸಂಘ ಮಾಡಬೇಕು ಅಂತ ಕೆಲವು ಸಲ ಈ ಕೋಳಿ ಹೆಂಟೆ ಒಟ್ಟಿಗೆ ಸಣ್ಣ ಮರಿ ಇರ್ತದೆ. ಅದು ಹೇಗೆ ಅಂದರೆ ಅದು ದೊಡ್ಡದ ಹೀಗೆ ಮಾಡುವಾಗ ಈ ಸಣ್ಣ ಮರಿ ಕೂಡ ಒಂದು ಹಾರ್ಲಿಕ್ಕೆ ಹೀಗೆ. ಹಾಗೆ ನಮ್ಮದು ಕೂಡ ಕಥೆ ಏನಾಗಿದೆ ಅಂದರೆ ನಾವು ಕೂಡ ಸೊಸೈಟಿ ಮಾಡ್ತೇವೆ ಅಂತೇಳಿ ಹೇಳಿ ಆಯಿತು. 6 ತಿಂಗಳಾಗುವ ಶಿವಣ್ಣ ಮಾಸ್ಟರ್ ಕೇಳಿದ್ರು, ನಾನೇ ಓಂಡುದಿಕ್ಕೆ ನಾವು ಓಂಡುದು ಇದು ಬೊಬ್ಬೆ ಹಾಕಿದ್ದು ಮಾತ್ರ ನಮ್ಮಿಂದ ಆಗ್ತದೆ. ಏನಾಗ್ತದೆ ಅಂದರೆ ನಾನು ಈಗ ನೆನಪು ಮಾಡೋದು, ನಮ್ಮ ಚಾರೋಕ ಸೊಸೈಟಿಗೆ 100 ವರ್ಷ ಆಯಿತು. 1 ರೂಪಾಯಿಯ ಶೇರ್ ಹಾಕಿ ಆ ಸೊಸೈಟಿಯನ್ನು 1924ರಲ್ಲಿ ಪ್ರಾರಂಭ ಮಾಡಿದವರ ನೋಡುವಾಗ ನನಗಾಗೋದು ಅವರು ಹೇಗೆ ಇದನ್ನು ಮಾಡಿರ್ಬೋದು. 1 ರೂಪಾಯಿ ಒಬ್ಬರ ಹತ್ರ ಕಲೆಕ್ಟ್ ಮಾಡಬೇಕಲ್ಲ. ಯಾಕೆಂದರೆ 2002ರಲ್ಲಿ 100 ರೂಪಾಯಿ ಮತ್ತು 5 ರೂಪಾಯಿ ಶೇರ್ ಫೀಸ್ ಕೇಳಿದಕ್ಕೆ ನಮ್ಮ ಕಿವಿಯೇ ನನಗೆ ಕೇಳುವ ರೀತಿ, ಒಂದು ತಿನಿಯರ್ನೇ ಒಂದು 6 ಅಂತ ಕೇಳಿ ನಮ್ಮನ್ನು 100 ರೂಪಾಯಿ ಕೊಡಲಿಲ್ಲ. ಪುನಃ ಅವರಷ್ಟಿಗೆ ಅವ್ರ ಹೆಂಡತಿ ಹೇಳುದು ಒಂದು ತಿನ್ಪುಣ ಒಂದು ಪುರ ಒಂದು ನಮ್ಮ ದೆಕ್ಕ ಅಂದರೆ ಆ ಥರ ಹೇಳಿದಂಥ ಒಂದು ಸಂಸ್ಥೆ ಇವತ್ತು 750 ಕೋಟಿ ವ್ಯವಹಾರಕ್ಕೆ ಬಂದಿದೆ. ನಾನಂತೂ ಏನೆಲ್ಲ ಆಗಿದೆ ಇದರಲ್ಲಿ. ಆದರೂ ಮುಖ್ಯ ಪ್ರವರ್ತಕನಾಗಿ ಆ ಸಮಯದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿತ್ತು. ಎಲ್ಲ ಹಿರಿಯರನ್ನು, ಕೆಮ್ಮಾರದವರಿದ್ದಾರೆ, ನಮ್ಮ ಈ ಕೋಣಾಜಿಯ ಚಂದ್ರಶೇಖರ್ ಇದ್ದಾರೆ, ಈ ಥರ ಹಿರಿಯರು ಅನೇಕರು ನನ್ನೊಟ್ಟಿಗೆ ಆ ಸಮಯದಲ್ಲಿ ಬೈಲಾಡಿಯವರು ಇರೋದೆಲ್ಲ ಜೊತೆ ಎಲ್ಲ ದುಡಿದಾರೆ, ಎಲ್ಲರೂ ದುಡಿದಾರೆ, ಇದರಲ್ಲಿ ಯಾರಿಲ್ಲ. ಆದರೆ ನಮಗೆ ನಾನು ಆಗಲೇ ಹೇಳಿದ್ದೇನೆ, ನಮ್ಮ ಸಂಘದಲ್ಲಿ ಹೊಸ ಡೈರೆಕ್ಟರ್, ಹೊಸ ಹುಡುಗರನ್ನು ಕೂಡ ಒಟ್ಟೊಟ್ಟಿಗೆ ತರಬೇಕು ಅಂತ. ಯಾವತ್ತು ಬೆಳಿಬೇಕಿದ್ರೆ ನಮ್ಮ ಹೊಸ ಹುಡುಗ ಅವರಲ್ಲಿರುವಂಥ ಚೈತನ್ಯ ಶಕ್ತಿ, ಅವರಲ್ಲಿರುವಂಥ ಆಲೋಚನೆಗಳು. ಈಗ ನಾವು ಸುಭಾಷಣ್ಣ ನಮ್ಮದೆಲ್ಲ ಈಗ ಅಂದರೆ ಇನ್ನು ನಮ್ಮದೇ ಕತೆ ಹೊರತು ಹೊಸ ಹುಡುಗರ ವಿಚಾರ ನಮಗೆ ಗೊತ್ತಾಗೋದಿಲ್ಲ. ಪಕ್ಕದ ಏನು ಅವರು ಹೇಳಿದ್ರು ಕೂಡ ನಮಗೆ ಧೈರ್ಯ ಬರೋದಿಲ್ಲ, ಯಾಕೆಂದರೆ ಆದರೆ ಹೊಸ ಹುಡುಗರ ಯೋಚನೆಗಳು ಇದೆಲ್ಲ ಇದಕ್ಕೆ ಪೂರಕವಾಗಿ ಸೇರಿದಾಗ ನೀವೆಲ್ಲ ಒಳ್ಳೆಯ ರೀತಿಯಲ್ಲಿ ಇದನ್ನು ಈ ಸಂಘವನ್ನು ಮುನ್ನಡೆಸಿರುವುದು ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ಇದಕ್ಕೆ ಪೂರಕವಾಗಿ, ಯಾಕೆ ಅನೇಕ ಸಲ ಪೂರಕವಾಗಿ ಅಂದರೆ ಈ ಸಿಬ್ಬಂದಿಗಳು ತಿಳ್ಕೊಳ್ಳೋದಂದರೆ ಇದು ನಮ್ಮ ಅನೇಕ ಸಲ ಈ ತಂದೆ ಮಾಡಿದ ತೋಟಕ್ಕೆ ಈ ಮಗನಿಗೆ ಗೊತ್ತಾಗೋದಿಲ್ಲ ಪಕ್ಕನೆ ಅದು ಹೇಗೆ ಮಾಡಿರೋದು ಅಂತ ಅವರಿಗೆ ಮಾತ್ರ ಗೊತ್ತು. ಮಕ್ಕಳಿಗೆ ಏನಾಗ್ತದೆ ಅಂದರೆ ಅಡಿಕೆ ಅಂಗಳಕ್ಕೆ ಬರೋದು ಮತ್ತು ಪುತ್ತೂರಿಗೆ ತಗೊಡುವುದು ಮಾತ್ರ ಅವರಿಗೆ ಫಸ್ಟಿಗೆ ಅನುಭವ. ಆ ಹೆಕ್ಕುವಂಥದ್ದೆಲ್ಲ ಗೊತ್ತಾಗೋದಿಲ್ಲ. ಈಗ ನಮ್ಮ ಹಿರಿಯರಲ್ಲಿದ್ದೀರಿ, ನೀವೆಲ್ಲರೂ ಹೇಗೆಂದರೆ ಆ ಸಣ್ಣ ಬಿದ್ದದನ್ನು ಕೂಡ ಹೆಕ್ತೀರಿ, ಯಾಕೆಂದರೆ ಅದನ್ನು ತುಂಡು ಮಾಡಿ ಹಾಕಿದರೂ ಕೂಡ ಅದರಲ್ಲಿ ಸ್ವಲ್ಪ ಅಡಿಕೆ ಸಿಗ್ತದೆ ಅಂತೇಳಿ.
ನಮ್ಮ ಹೊಸ ಹುಡುಗರಿಗೆ ಏನಂದರೆ ಹಣ್ಣು ಕರೆಕ್ಟ್ ಇದ್ದದ್ದು ಮಾತ್ರ ಬೇಕು ಅಂತ, ಉಳಿದದ್ದು ಬೇಡ ಅವರಿಗೆ. ಈ ರೀತಿಯ ಕೃಷಿಕರಿಗಳು ಕೂಡ ಇದೆ. ಆದ ಕಾರಣ ಸಿಬ್ಬಂದಿಗಳು ಕೂಡ ಈ ಸಂಘದ ಉದ್ದೇಶ ಮತ್ತು ಇದನ್ನೆಲ್ಲ ತಿಳ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ ಕಾರಣ ಎಲ್ಲರಿಗೂ ಕೂಡ ಇಲ್ಲಿಯ ಲೋಕೇಶ್ ಚಾಕೋಟೆಯವರ ನೇತೃತ್ವದಲ್ಲಿ ಇವರಿಗೂ ಕೂಡ ನಿಮ್ಮ ಎಲ್ಲ ಮಿತ್ರರಿಗೂ ಎಲ್ಲರೂ ಕೂಡ ಅಭಿನಂದಿಸಿ ಈ ಸಂಘವು ಇನ್ನಷ್ಟು, ಯಾಕೆಂದರೆ ನಾವೆಲ್ಲ ಇನ್ನು ಆಗಲೇ ರಿಟೈರ್ ಆಗಲಿಕ್ಕೆ ಕಾಲು ಹೊರಗೆ ಇಟ್ಟಿದ್ದೇವೆ. ಯಾಕೆಂದರೆ ಸಾಕು ಅಂತ, ಯಾಕೆಂದರೆ ಹೊಸವರಿಗೆ ಅವಕಾಶ ಮಾಡಿಕೊಡಲೇಬೇಕು, ಇದು ನಮ್ಮ ಉದ್ದೇಶ. ಆದ ಕಾರಣ ನೀವೆಲ್ಲರೂ ಕೂಡ ಈ ಸಂಘವನ್ನು ಇನ್ನಷ್ಟು ಬೆಳೆಸಬೇಕು, ಉಳಿಸಬೇಕು. ಮುಖ್ಯವಾಗಿ ಹಿರಿಯರಂತ ಸುಭಾಷ್ ರೈ ಅವರು ಹೇಳಿದರು, ಇದು ಸಂಘ ಭಾಳಷ್ಟು ನಂಬಿಕೆಯನ್ನು ಉಳಿಸಿಕೊಂಡಿದೆ. ನಂಬಿಕೆಯೇ ಇದರಲ್ಲಿ ಮುಖ್ಯ. ನಂಬಿಕೆ ಒಂದು ಕಾಲದಲ್ಲಿ ವಿಜಯ ಬ್ಯಾಂಕನ್ನು ಕೇಳ್ತಿದ್ರು. ವಿಜಯ ಬ್ಯಾಂಕ್ ಒಂದು ಅದರ ಹಿಸ್ಟ್ರಿಯಲ್ಲಿ ವಿಜಯ ಬ್ಯಾಂಕಿನ ಹೇಗೆ ಇಷ್ಟು ಸಕ್ಸಸ್ ಆದ್ದು ಅಂದರೆ ಸುಮಾರು 1000 ಬ್ರಾಂಚ್ವರೆಗೆ ಸುಂದರಾಮ್ ಶೆಟ್ಟರ ಕಾಲದಲ್ಲಿ ಹೇಗೆ ಬಂದಿದ್ದು ಅಂತ. ಆಗ ಅವರ ಜನರಲ್ ಬಾಡಿ ಅರ್ಧ ಗಂಟೆಯಿಂದ ಹೆಚ್ಚು ನಿಲ್ಲಿಲ್ಲ ಅಂತ. ಅರ್ಧ ಗಂಟೆಯಿಂದ ಹೆಚ್ಚು ಜನರಲ್ ಬಾಡಿ ನಡೆಯುವುದಿಲ್ಲ. ಯಾಕೆಂದರೆ ಅವರು ಏನು ಹೇಳಿದ್ರು ಅದು ಒಳ್ಳೆಯದು ಅಂತ ಹೇಳಿ ಎಲ್ಲ ಸದಸ್ಯರು ಅದಕ್ಕೆ ಒಪ್ಪಿಗೆ ಕೊಡುವಂಥ ಒಂದು ಪ್ರವೃತ್ತಿ ವಿಜಯ ಬ್ಯಾಂಕಿನ ಆಗಿನ ಇದರಲ್ಲಿ ಇತ್ತು ಅಂತ ಹೇಳುವುದನ್ನು ಅವರ ಒಂದು ಕೊಟ್ಟಿದ್ದಾರೆ. ಆದರೆ ಅಷ್ಟು ಅಂದರೆ ಆ ರೀತಿ ಅಂದರೆ ಸಂಘವನ್ನು ನಡೆಸುವ ನಾವೆಲ್ಲರೂ ಕೂಡ ಗ್ರಾಹಕರು ಮತ್ತು ಎಲ್ಲರ ವಿಶ್ವಾಸವನ್ನು ಉಳಿಸಿಕೊಳ್ಳುವಲ್ಲಿ ನಾವೆಲ್ಲರೂ ಕೂಡ ಇದರಲ್ಲಿ ಉಳಿಸ್ಕೊಂಡ್ರೆ ಯಾರು ಕೂಡ ಗ್ರಾಹಕರು ನಮ್ಮ ಮೇಲೆ ಹೆಚ್ಚು ಅವಲಂಬಿತರಾಗ್ತಾರೆ. ಖಂಡಿತವಾಗಿ ನಮ್ಮ ಸಂಘದ ಮೇಲೆ ಇನ್ನಷ್ಟು ಹೆಚ್ಚು ಎಲ್ಲರೂ ಕೂಡ ವಿಶ್ವಾಸವನ್ನು ಇರಿಸಿಕೊಂಡು ಇದರಲ್ಲಿ ವ್ಯವಹಾರ ಮಾಡ್ತಾರೆ. ಆದ ಕಾರಣ ನಾವು ಖಂಡಿತವಾಗಿ ಇನ್ನು ಬೇಗನೆ ನಾವು 1,000 ಕೋಟಿಯಿಂದ ಹೆಚ್ಚು ವ್ಯವಹಾರ ಮಾಡುವಂಥ ಸಂಸ್ಥೆಯಾಗಿ ನಾವು ಆದಷ್ಟು ಬೇಗ ನಾವು ಕೂಡ ಬರಬೇಕು. ಆಗ ಜಿಲ್ಲೆಯಲ್ಲಿ ನಾವು ಕೂಡ ಒಂದು ಸಂಸ್ಥೆಯನ್ನು ಕಟ್ಟಿದ್ದೇವೆ, ಅದನ್ನು ಉಳಿಸಿದ್ದೇವೆ ಅಂತ ಹೇಳುವುದನ್ನು ತೋರಿಸಬೇಕು ಅಂತ. ಯಾಕೆಂದರೆ ಸುಭಾಷಣ್ಣ ಹೇಳಿದಾರಲ್ಲ, ಬರೇ ಬಹುಮಾನ್ಯರಾಗಬೇಕು ನಾವು ಅಂತ. ಬಹುಮಾನ್ಯರಾಗಬೇಕಿದ್ರೆ ಎಲ್ಲರೂ ದುಡಿಬೇಕು, ದುಡಿದ್ರೆ ಮಾತ್ರ ಆಗೋದು. ಆದ ಕಾರಣ ಎಲ್ಲರ ಪ್ರಯತ್ನ ಬೇಕು. ನೀವೆಲ್ಲ ಸೇರಿರ್ತಕ್ಕಂಥ ಎಲ್ಲ ಬಂಧುಗಳು ನೀವೆಲ್ಲರೂ ಕೂಡ ಇನ್ನಷ್ಟು ನಮ್ಮ ಸಂಸ್ಥೆಯ ಮುಖಾಂತರ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ ನೀವೆಲ್ಲರೂ ಕೂಡ ಇನ್ನೊಮ್ಮೆ ವಂದಿಸಿ ನನ್ನ 2 ಮಾತು ಮುಗಿಸಿ ಜೈ ಹಿಂದ್. ಕೊಲೆಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ ಕುಂಬ್ರ ಶಾಖೆಯ ದಶಮಾನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಸನ್ಮಿತ್ರರು, ಈ ಸಂಘದ ಅಧ್ಯಕ್ಷರು ಅಂತ ಚಿದಾನಂದ ಬೈಲಾಡಿಯವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಒಳಮುಗರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಅಂತ ಶ್ರೀಮತಿ ತ್ರಿವೇಣಿ ಪಲ್ಲತ್ತಾರವರೇ, ಮಿತ್ರ ಅಂತ ಮೈಸಮರ್ದಿನ ದೇವಸ್ಥಾನದ ಅಧ್ಯಕ್ಷರು ಅಂತ ಎ.ಕೆ. ಜಯರಾಮ್ ರೈಯವರೇ, ಹಿರಿಯ ಅಂತ ಮೋಹನ್ ಗೌಡ್ರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ಸಂಘದ ಅಧ್ಯಕ್ಷರಂತ ರವಿ ಮುಂಗ್ಲಿಮನೆಯವರೇ, ಉಪಾಧ್ಯಕ್ಷರಂತ ರಾಮಕೃಷ್ಣ ಅವರೇ, ಇಲ್ಲಿಯ ವರ್ತಕ ಸಂಘದ ಅಧ್ಯಕ್ಷರಂತ ಪಿ.ಕೆ. ಮೊಹಮ್ಮದ್ ಅವರೇ, ಹಿರಿಯ ಅರ್ಚಕರಂತ ಕೃಷ್ಣಕುಮಾರ್ ಅವರೇ, ಉಪಸ್ಥಿತ ಎಲ್ಲ ನಮ್ಮ ನಿರ್ದೇಶಕರೇ, ಎಲ್ಲ ನಮ್ಮ ಹಿರಿಯ ವಯೋವೃದ್ಧ ಯುವಕರೇ, ಸಂಘದ ಎಲ್ಲ ಗ್ರಾಹಕರೇ, ಎಲ್ಲ ಆರಂಭದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳೇ, ಇವತ್ತಿನ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳೇ ರೈತರಿಗೆ ಆರ್ಥಿಕ ಸಹಾಯವನ್ನು ಕೊಟ್ಟು ಆರ್ಥಿಕತೆಯ ಮುಖಾಂತರ ಆ ರೈತನ ಬದುಕನ್ನು ಹಸನು ಮಾಡುವಂತ ಕೆಲಸವನ್ನು ಮಾಡಿದೆ. ಆ ನಂತರದ ದಿನಗಳಲ್ಲಿ ರೈತ ಕೂಡ ಒಂದಷ್ಟು ಆರ್ಥಿಕವಾಗಿ ಸಬಲನಾದಾಗ, ತನ್ನ ವ್ಯವಸ್ಥೆಯಲ್ಲಿ ತಾನು ಪರಿವರ್ತನೆಯನ್ನು ಕಂಡಾಗ, ಈ ದೇಶದಲ್ಲಿ ಇವತ್ತು ಆರ್ಥಿಕ ಸುಸ್ಥಿರತೆ ಬಂದಾಗ, ಇವತ್ತು ಪ್ರತಿಯೊಂದು ಜಾತಿಗೂ, ಪ್ರತಿಯೊಂದು ಸಮುದಾಯಕ್ಕೂ, ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದಂತ ಒಂದು ಆರ್ಥಿಕ ವ್ಯವಸ್ಥೆಗಳು, ಸಹಕಾರಿ ಸಂಘಗಳು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ತಾಲೂಕಲ್ಲಿ ಇವತ್ತು ಆಗಿದೆ. ಆ ಮುಖಾಂತರ ಇವತ್ತು ಪ್ರತಿಯೊಂದು ಜಾತಿಯವರು ಕೂಡ ತನ್ನ ಜಾತಿಯ ಆ ಕಟ್ಟಕಡೆಯ ವ್ಯಕ್ತಿಗೆ ನಾನು ಹೇಗೆ ಆರ್ಥಿಕ ಸಹಾಯವನ್ನು ಕೊಟ್ಟು ಅವರಿಗೆ ನ್ಯಾಯವನ್ನು ಕೊಡಬಹುದು ಎನ್ನುವುದಕ್ಕೆ ಇವತ್ತು ಇಂಥ ಪತ್ತಿನ ಸಹಕಾರಿ ಸಂಘಗಳು ಆರಂಭ ಆಗಿ ಒಂದಷ್ಟು ಆ ಕುಟುಂಬದ, ಆ ಸಮುದಾಯದ ವ್ಯಕ್ತಿಯ ಕುಟುಂಬವನ್ನು ಎತ್ತರಿಸುವ ಜೊತೆಯಲ್ಲಿ ಅವರಿಗೆ ಉದ್ಯೋಗ ಅವಕಾಶವನ್ನು ಕೊಟ್ಟು, ಅದಕ್ಕೆ ನಾಯಕತ್ವವನ್ನು ಕೊಟ್ಟು,
ಅವರು ಸಹಕಾರಿ ಕ್ಷೇತ್ರದಲ್ಲಿ ಹೆಮ್ಮರವಾಗಿ ಬೆಳೀಬೇಕು ಅಂತೇಳಿ ಇವತ್ತು ಇಂತಹ ಸಹಕಾರಿ ಸಂಘಗಳು ಆರಂಭ ಆಗಿದೆ. ಇಂತಹ ಸಹಕಾರಿ ಸಂಘಗಳ ಮುಖಾಂತರ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವಂತ ಕೆಲಸ ಇವತ್ತು ಪ್ರತಿಯೊಂದು ಸಮುದಾಯ ಕೂಡ ಮಾಡಿದೆ. ಈ ದೇಶದ ಆರ್ಥಿಕತೆಯ ಜೀವಾಳ ಅಂದ್ರೆ ಇವತ್ತು ರಿಸರ್ವ್ ಬ್ಯಾಂಕ್ ಇರ್ಬೋದು, ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಶೆಡ್ಯೂಲ್ಡ್ ಬ್ಯಾಂಕ್ ಇರ್ಬೋದು. ಬಹುಶಃ ಅದಕ್ಕಿಂತ ಹೆಚ್ಚು ಇವತ್ತು ಜನಸಾಮಾನ್ಯರ ಬದುಕಿಗೆ ಪೂರಕವಾಗಿ ಇವತ್ತು ಆರ್ಥಿಕ ವ್ಯವಸ್ಥೆಯನ್ನು ಕೊಟ್ಟದಿದ್ರೆ ಅದು ಸಹಕಾರಿ ಸಂಘಗಳು. ಆ ಸಹಕಾರಿ ಸಂಘಗಳ ಮುಖಾಂತರ ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾನೆ, ತಾನು ತನ್ನ ಕಾಲ ಮೇಲೆ ನಿಂತಿದ್ದಾನೆ. ಇವತ್ತು ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಇವತ್ತು ಮೂಡಿ ಬರಲಿಕ್ಕೆ ಇವತ್ತು ಇಂತಹ ಸಹಕಾರಿ ಸಂಘಗಳು ಆರಂಭ ಆಗಿದೆ. ಕಾರಣ ಆ ಆರ್ಥಿಕ ವ್ಯವಹಾರ ಮಾಡ್ತಿರುವಂತಹ ಸಂಘದ ಆಡಳಿತ ಮಂಡಳಿಯ ಆರ್ಥಿಕ ಶಿಸ್ತು, ನೌಕರ ವರ್ಗದ ಸೇವಾ ತತ್ಪರತೆ, ಆ ಗ್ರಾಹಕರ ಸಮಯ ಪ್ರಜ್ಞೆ, ಇದರಿಂದಾಗಿ ಒಂದು ಸಹಕಾರಿ ಸಂಘ ಅಷ್ಟು ಎತ್ತರಕ್ಕೆ ಹೋಗಿದೆ ಅಂತೇಳಿ 10 ವರ್ಷದ ಆ ಒಂದು ಏನು ಗ್ರಾಹಕರ ಸೇವೆಯನ್ನು ಮತ್ತು ನಮ್ಮ ಆಡಳಿತ ಮಂಡಳಿಯ ಸೇವೆಯನ್ನು ಗುರುತಿಸುವಂತ ಕೆಲಸ ಇವತ್ತು ನಾವು ಸನ್ಮಾನ ಮಾಡುವ ಮುಖಾಂತರ ತೋರಿಸಿಕೊಟ್ಟಿದ್ದೇವೆ. ಆಡಳಿತ ಮಂಡಳಿ ಹೇಗೆ ಹಾಗೆ ನೌಕರ ವರ್ಗ, ಅದಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಕೂತಂತ ಎಲ್ಲ ನಮ್ಮ ಗ್ರಾಹಕರು, ಅವ ಡೆಪಾಸಿಟ್ದಾರ ಇರಲಿ ಅವ ಸಾಲಗಾರ ಇರಲಿ, 99% ವಸೂಲಾತಿ ಆಗಬೇಕಿದ್ರೆ ಸಾಲ ಕಟ್ಟುವವನ ಪ್ರಾಮಾಣಿಕತೆ, 65 ಕೋಟಿ ವ್ಯವಹಾರ ಆಗಬೇಕಿದ್ರೆ ಡೆಪಾಸಿಟ್ದಾರನ ಆ ವಿಶ್ವಾಸ. ಅದಕ್ಕೆ ಪೂರಕವಾಗಿ ಬಹುಶಃ ಇಲ್ಲಿ ಸೇರಿದವರು ನಾನು ಉಲ್ಲೇಖ ಮಾಡಿದೆ, 70 ವರ್ಷದ ಯುವಕರು ಅಂತೇಳಿ ಸುಭಾಸನ್ನ, 80 ವರ್ಷದ ಯುವಕರು ಅಂತೇಳಿ ಸುಭಾಸನ್ನಲ್ಲಿರುವಂತಹ ಚೈತನ್ಯ, ರಾಮನಗೌಡರಲ್ಲಿರುವಂತಹ ಚೈತನ್ಯ, ಈ ಒಂದು ಸಹಕಾರಿ ಸಂಘದ ಬೆಳವಣಿಗೆಗೆ ಕಾರಣ ಆಗಿದೆ ಅಂತೇಳಿ. ಎಲ್ಲರೂ ಸಹಕಾರಿ ಸಂಘದ ಬಗ್ಗೆ ಮಾತಾಡಿದ್ರು. ಸಮಾಜದ ಅಧ್ಯಕ್ಷನಾಗಿ ನಾನು ಸ್ವಲ್ಪ ಸಮಾಜದ ಬಗ್ಗೆ ಮಾತಾಡ್ತೇನೆ. ನಮ್ಮ ಗೌಡ ಸಮುದಾಯ ಬಹಳ ಹಿಂದಿನಿಂದಲೂ ರಾಜ ಪರಂಪರೆಯಿಂದ ಬಂದಂತಹ ಸಮಾಜ. ದಕ್ಷಿಣ ಕನ್ನಡಕ್ಕೆ ಬಂದಾಗ ನಾವು ಹೇಳ್ತೇವೆ 10 ಕುಟುಂಬ 18 ಗೋತ್ರ ಅಂತ ಹೇಳಿ. 10 ಕುಟುಂಬ ಅಂತ ಹೇಳಿದ್ರೆ ನಮ್ಮ ಜಾತಿಯ ಕುಟುಂಬ ಅಲ್ಲ, ಅದು ಇನ್ನೊಂದು ಸಂಸ್ಥೆಯನ್ನು ಕೂಡ ನಾವು ಸ್ಥಾಪಿಸ್ತೇವೆ, ಸ್ವಸಹಾಯ ಟ್ರಸ್ಟ್. ಬೆಳವಣಿಗೆ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡಿಬೇಕಿದ್ರೆ ತಮ್ಮೆಲ್ಲರ ಸಹಕಾರ, ಜಾತಿ ಧರ್ಮ ಭೇದವೆಲ್ಲವನ್ನು ಬಿಟ್ಟು ನಾವು ಈ ಕಾರ್ಯಕ್ರಮಗಳ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೇವೆ. ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಚಿದಾನಂದ ಬೈಲಾಡಿಯವರೇ ಹಾಗೂ ಅಭಿವೃದ್ಧಿಯ ಅಧಿಕಾರವೆಂದೇ ಅನಿಸಿಕೊಂಡು ನಮ್ಮ ಗ್ರಾಮಕ್ಕೂ ಅನೇಕ ಅನುದಾನಗಳನ್ನು ಕೊಟ್ಟಂತಹ ಮಾಜಿ ಶಾಸಕರಾಗಿರುವಂತಹ ಸಂಜೀವ ಮಠಂದರು ಸರ್ ಅವರೇ, ಹಾಗೆ ನಮ್ಮೆಲ್ಲರ ಹಿರಿಯರು ಶ್ರೀ ಮಹಿಷಾಮರ್ದಿನಿ ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯವರಾದಂತಹ ಶ್ರೀ ಎ.ಕೆ. ಜಯರಾಮ್ ರೈ ಅವರೇ, ಹಾಗೆ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷರಾದಂತಹ ರವಿ ಮಂಜಮಣಿ ಅವರೇ, ವರ್ತಕ ಸಂಘದ ಅಧ್ಯಕ್ಷರಾದಂತಹ ಟಿ.ಕೆ. ಮಹಮ್ಮದ್ ಅವರೇ, ಹಾಗೆ ಪುರೋಹಿತರಾದಂತಹ ಕೃಷ್ಣಕುಮಾರ್ ಉಪಾಧ್ಯಾಯರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯ ಬಂಧುಗಳೇ, ಹಿರಿಯ ಗಣ್ಯರೇ ಹಾಗೂ ಎಲ್ಲ ಬಂಧುಗಳಿಗೆ ಕೂಡ ವಂದಿಸಿಕೊಳ್ಳುತ್ತಾ ಪತ್ರಿಕಾ ಮಾಧ್ಯಮದವರೇ, ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಈ ಒಂದು 2015ರಲ್ಲಿ ಈ ಒಂದು ಸಂಸ್ಥೆ ಉದ್ಘಾಟನೆಗೊಂಡು ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರು. ಅಂದ್ರೆ ಸುಮಾರು 10 ವರ್ಷಗಳ ಕಾಲ ಒಂದು ದಶಮಾನೋತ್ಸವದ ಸಂಭ್ರಮದಲ್ಲಿ ಇದೆ. ಅಂದ್ರೆ ಜನಸ್ನೇಹಿಯಾಗಿದ್ದುಕೊಂಡು ವ್ಯವಹಾರದಲ್ಲಿ ಜನಮನ್ನಣೆಗೆ ಪಾತ್ರವಾಗಿರುವಂತಹ ಈ ಸಂಸ್ಥೆ, ಮುಖ್ಯವಾಗಿ ಒಂದು ಸಂಸ್ಥೆ ಅಭಿವೃದ್ಧಿಯ ವೇಗ ಪಡೆಯಬೇಕಂತ ಹೇಳಿದ್ರೆ ಅಲ್ಲಿ ಇರುವಂತಹ ಒಂದು ಸಿಬ್ಬಂದಿ ವರ್ಗ ಆಗಿರಬಹುದು, ಅಧಿಕಾರಿ ವರ್ಗ ಆಗಿರಬಹುದು, ಅವರ ಹಾಗೂ ಗ್ರಾಹಕರ ಬಂಧುಗಳ ಸಹಕಾರ ಕೂಡ ಅಲ್ಲಿ ಅಗತ್ಯವಾಗಿರ್ತದೆ. ಹಾಗೆ ನಾವು ಈಗಾಗಲೇ ಇಲ್ಲಿ ನಾವು ಕಂಡುಕೊಂಡೆವು ಎಲ್ಲ, ಅಂದ್ರೆ ಇಲ್ಲಿ ಗ್ರಾಹಕರನ್ನು ಅಥವಾ ಹಿರಿಯರನ್ನು ನಾವು ಇಲ್ಲಿ ಗುರುತಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಇದಕ್ಕೆ ಮೊದಲಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಸಂಸ್ಥೆಯವರಿಗೆ. ಹಾಗೆ ಇನ್ನು ಈ 10ನೇ ವರ್ಷದಲ್ಲಿರುವಂತಹ ಸಂಭ್ರಮದಲ್ಲಿರುವಂತಹ ಶಾಖೆ ಉತ್ತಮ ಸ್ಥಿತಿಯಲ್ಲಿ
ವರದಿಯಲ್ಲಿ ಕಂಡುಕೊಂಡಿದ್ದೇವೆ. ಅಂದ್ರೆ ಉತ್ತಮ ರೀತಿಯ ಠೇವಣಿ ವ್ಯವಹಾರ ಆಗಿರಬಹುದು, ಸಾಲದ ವ್ಯವಹಾರ, ಹಾಗೆ ಸಾಲದ ವ್ಯವಹಾರದ ಜೊತೆಗೆ ಸಾಲವನ್ನು ಮರುಪಾವತಿಸುವಂತಹ ಪೂರ್ಣವಾಗಿ ಅವರು ಉತ್ತಮ ರೀತಿಯಲ್ಲಿ ಅದಕ್ಕೆ ಸಿಬ್ಬಂದಿ ವರ್ಗದ ಮುಖಾಂತರ ಆ ಮರುಪಾವತಿಯ ವೇಗವನ್ನು ಕೂಡ ಉತ್ತಮ ರೀತಿಯಲ್ಲಿ ಆಗಿದೆ. ಹಾಗೆ ತ್ವರಿತ ಸಾಲವನ್ನು ಪಡೆಯುವಂತಹ ಮೂಲಕ ಈ ಸಂಸ್ಥೆಯು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ. ಹಾಗೆ ಮುಂದೆ ಕೂಡ ಇಂತಹ ಈ ಶಾಖೆ ಇನ್ನಷ್ಟು ಶಾಖೆಗಳು ಕ್ರಮದಲ್ಲಿ ಶಾಸಕರು ಹೇಳಿದಂತೆ ಒಂದು ಸ್ವಂತ ಕಟ್ಟಡವನ್ನು ಆಗುವಂತೆ ಸ್ವಂತ ಕಟ್ಟಡದಲ್ಲಿ ವ್ಯವಹಾರ ಮಾಡುವಂತಾಗ್ಲಿ ಅಂತ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನಿಸಿದ ತಮಗೆಲ್ಲರಿಗೂ ಕೂಡ ವಂದಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. 10ನೇ ವರ್ಷವನ್ನು ಆಚರಿಸುತ್ತಿರುವ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಬ್ಯಾಂಕು ಅತ್ಯುತ್ತಮ ರೀತಿಯಲ್ಲಿ ಈ ಪರಿಸರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಇದೆ. ನನ್ನನ್ನು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿ ಆಗಿ ಕರೆಸಿ ಇಲ್ಲಿ 2 ಮಾತು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಮಾತೃ ಗುರುಗಳು ಹಾಗೂ ಕುಟುಂಬದಲ್ಲಿ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡುವಂತಹ ನನ್ನ ಆತ್ಮೀಯ ಗೆಳೆಯರು ಮೈಕದ ಎದುರುಗಡೆ ನಿಂತು ಮಾತನಾಡಲಿಕ್ಕೆ ಪ್ರೋತ್ಸಾಹ ನೀಡಿದ ಮಿತ್ರರು ಆದ ಶ್ರೀ ವಿಶ್ವಾಸ ಮತ್ತು ಕೊಂಡಾಡಿಯವರಿಗೆ ಆಗಮಿಸಿದ ಎಲ್ಲರಿಗೂ ಅಭಿನಂದನೆ ನನಗೆ ಮಾತನ್ನು ಜಗತಃ ಪಿತರೋ ವಂದೇ ಪಾರ್ವತಿ ಪರಮೇಶ್ವರೋ. ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಶುಭ ದಿನ ನಾವು ಇಲ್ಲಿ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿದ್ದೇವೆ. ಈಗಾಗಲೇ ಎಲ್ಲರೂ ವಿಷಯವನ್ನು ಮಂಡಿಸಿದ್ದಾರೆ ನಿಮ್ಮ ಮುಂದೆ. ಈಗ ವೇದಿಕೆಯಲ್ಲಿ ಸಭಾಧ್ಯಕ್ಷರಾದಂತಹ ಆತ್ಮೀಯರಾದಂತಹ ಚಿದಾನಂದ ಬೈಲಾಡಿಯವರೇ ಮತ್ತು ಎಲ್ಲ ಗಣ್ಯರೇ ಹಾಗೂ ಮುಂಭಾಗದಲ್ಲಿರುವ ಸಭ್ಯ ಬಂಧುಗಳೇ, ವಾಗರ್ಥಾವಿವ ಸಂಪೃಕ್ತೋ, ವಾಕ್ ಮತ್ತು ಅರ್ಥ, ಶಬ್ದ ಮತ್ತು ಅರ್ಥ ಎರಡೂ ಒಂದನ್ನು ಬಿಟ್ಟುಕೊಂಡಿಲ್ಲ. ಅದೇ ರೀತಿಯಾಗಿ ಜಗತ್ತಿಗೆ ಪಿತರರಾದಂತಹ ಪಾರ್ವತಿ ಪರಮೇಶ್ವರು ಒಂದೇ ಆಗಿದ್ದಾರೆ. ಒಂದು ಸಂಸ್ಥೆಯಾಗಲಿ ಒಬ್ಬ ವ್ಯಕ್ತಿಯಾಗಲಿ ಅವ ಉತ್ತರೋತ್ತರವಾದ ಅಭಿವೃದ್ಧಿಯ ಹೊಂದಬೇಕಾದ್ರೆ ಅವನಲ್ಲಿ ಆ ಛಲ ಮತ್ತು ಸಾಧನೆ ಬೇಕಾಗ್ತದೆ. ಇಲ್ಲಿ ಈ ಸಂಸ್ಥೆ ಶತಮಾನೋತ್ಸವವನ್ನು ಆಚರಿಸಲಿ. ಶತಮಾನೋತ್ಸವವನ್ನು ಆಚರಿಸುವುದು ಮುಂದಿನ ಪೀಳಿಗೆ. ಇಂದಿನ ಪೀಳಿಗೆಯವರು ಶತಮಾನೋತ್ಸವವನ್ನು ಆಚರಿಸಲು ಸಾಧ್ಯವಿಲ್ಲ. ನಮ್ಮ ಮುಂದಿನ ಜನರೇಷನ್ ಆ ಶತಮಾನೋತ್ಸವವನ್ನು ಆಚರಿಸುವಂತಹ ಯೋಗ ಭಾಗ್ಯ ಅವರಿಗೆ ಬರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂದಿರುವ ಸಭಾಸದರೇ, ಎಲ್ಲರ ಮಾತಿಗೆ ಒತ್ತು ಕೊಟ್ಟು ಒಂದು ಸಮಾಜದಿಂದ, ಒಂದು ಜಾತಿ ಸಂಘಟನೆಯಿಂದ ಪ್ರಾರಂಭಗೊಂಡಂತಹ ಸಂಸ್ಥೆ ಎಲ್ಲ ಜಾತಿ ಧರ್ಮಗಳಿಗೆ ಸಹಕಾರವನ್ನು ನೀಡುವಂತಹ ಸಹಕಾರಿ ಸಂಸ್ಥೆ ಇದು ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಮುದಾಯ ಪತ್ತಿನ ಸಹಕಾರಿ ಸಂಘದ ಕುಮ್ರಾ ಶಾಖೆಯ ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮದ ಈ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಇವತ್ತು ನಮ್ಮ ಈ ಒಂದು ಕುಮ್ರಾ ಶಾಖೆಯು ಯಶಸ್ವಿಯಾಗಿ 10 ವರ್ಷಗಳನ್ನು ಪೂರೈಸಿ ನಮ್ಮ ಈ ಒಂದು ಸಂಸ್ಥೆಗೆ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಕಾರಣೀಭೂತರಾದಂಥ ಎಲ್ಲ ಗ್ರಾಹಕ ಮಿತ್ರರನ್ನ ಮೊದಲನೇದಾಗಿ ನಾನು ನಿಮಗೆಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಈ ಒಂದು ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯ ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಪತ್ತಿನ ಸಹಕಾರಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಚಿದಾನಂದ ಬೈಲಾಡಿ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ದೀಪ ಪ್ರಜ್ವಲನೆಗೊಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು
ಅಭಿವೃದ್ಧಿ ಅಧಿಕಾರಿ ಎಂದೇ ಹೆಸರಾಗಿರುವಂಥ ನಮ್ಮ ನಾಯಕರಾಗಿರುವಂಥ ಶ್ರೀಯುತ ಸಂಜೀವ ಮಠಂದು ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಈ ಒಂದು ಸಭೆಯಲ್ಲಿ ಮಹಿಷಮರ್ದಿನಿ ದುರ್ಗಾಪರಮೇಶ್ವರಿ ಕಿಯ್ಯೂರು ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಎಕೆ ಜಯರಾಮ್ ರೈ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಚೆಂದಗಾಣಿಸಿಕೊಟ್ಟಿದ್ದೀರಾ ಸರ್, ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಒಕ್ಕಲಿಗ ಸಮುದಾಯದ ಅಧ್ಯಕ್ಷರಾದಂಥ ಶ್ರೀ ರವಿ ಮುಂಗ್ಲಿಮನೆ ಸರ್, ನಿಮಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಈ ಗ್ರಾಮದ ಪ್ರಥಮ ಪ್ರಜೆ ಶ್ರೀಮತಿ ತ್ರಿವೇಣಿ ಪಲ್ಲತ್ತರ್, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇಲ್ಲಿಯ ವರ್ತಕ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಕೆ ಮೊಹಮ್ಮದ್, ಇವರು ಕೂಡ ಈ ಒಂದು ಸಭೆಯಲ್ಲಿ ಆಸೀನರಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ, ನಿಮಗೂ ಕೂಡ ನಾನು ಪ್ರೀತಿಪೂರ್ವಕ ಧನ್ಯವಾದಗಳು. ಇವತ್ತಿನ ಬೆಳಗಿನ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿ ನಮ್ಮ ಈ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಆಸೀನರಾಗಿದ್ದುಕೊಂಡು ಈ ಸಭೆಯನ್ನ ಚಂದಗಾಣಿಸಿಕೊಟ್ಟಂತ ಶ್ರೀ ಕೃಷ್ಣಕುಮಾರ್ ಉಪಾಧ್ಯಾಯ ಪಟ್ಲಮೂಲೆ, ಇವರಿಗೂ ಕೂಡ ನಾನು ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕ ಮಿತ್ರರು ಈಗಾಗಲೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ, ನಿಮ್ಮೆಲ್ಲರಿಗೂ ನಾನು ಒಂದೇ ಮಾತಲ್ಲಿ ಪ್ರೀತಿಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.